ಡೈರಿ ಡೇ ಯುನಿಟಿ ಹಾಸ್ಪಿಟಲ್ ಫಳ್ಳಿ ರೋಡ್ ಮ್ಯಾಂಗ್ಳೂರು ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ರಾಜ್ಯಕ್ಕೆ ವಿಧಾನಸಭಾ ಚುನಾವಣೆಯ ಪರ್ವ ಮುಗಿದಿದೆ. ಇನ್ನೇನು ಕೇಂದ್ರಕ್ಕೆ ಅಂದರೆ ಲೋಕಸಭಾ ಚುನಾವಣೆಯ ವರ್ಷ ಇದು. ಅಂದರೆ 2019ಕ್ಕೆ ಏಪ್ರಿಲ್ ಮೇ ತಿಂಗಳ ಒಳಗೆ ಮುಂದಿನ 5 ವರ್ಷಕ್ಕೆ ನಮ್ಮ ರಾಷ್ಟ್ರವನ್ನು ಯಾರು ಪ್ರತಿನಿಧಿಸ್ತಾರೆ ಎನ್ನುವುದರ ಬಗ್ಗೆ ಚುನಾವಣೆ ಆಗಲಿಕ್ಕಿದೆ. ಆ ಹಂತದಲ್ಲಿ ಮೋದಿ ನೇತೃತ್ವದ ಸರ್ಕಾರ, ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿಯಾಗಿರುವಂಥ ಸರ್ಕಾರ 4 ವರ್ಷವನ್ನು ಈ ವೀಕ್ ಪೂರೈಸ್ತಾ ಇದೆ. ಈ ಹಂತದಲ್ಲಿ ನಿಜಕ್ಕೂ ಇದೊಂದು ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಆ ಸರ್ಕಾರ ಜನರನ್ನು ತಲುಪಿದೆ, ಜನ ಈ ಸರ್ಕಾರಕ್ಕೆ ಕೊಡುವಂಥ ಅಂಕಗಳೇನು ಅಥವಾ ಈ ಯೋಜನೆಗಳು ಜನರಿಗೆ ತಲುಪಿರುವ ಬಗ್ಗೆ ಜನರ ಪ್ರತಿಕ್ರಿಯೆ ಏನು ಅಂತ ನೋಡುವಂಥ ಸಕಾಲ ಇದು. ಬಹುಶಃ 6 ತಿಂಗಳು ಅಥವಾ 1 ವರ್ಷ ಆಗಿದ್ದರೆ ಅದು ಬೇಗ ಆಗತ್ತೆ ಅಥವಾ ಎಷ್ಟು ಬೇಗ ಸರಿಯಾ ಅಂತ ಪ್ರಶ್ನೆ ಬಂದಿರ್ಬೋದು. ಆದರೆ 4 ವರ್ಷ ಆಗಿರೋದರಿಂದ ಮತ್ತು ಮುಂದಕ್ಕಿರುವಂಥ 365 ದಿನಗಳು ಭಾಳ ಪ್ರಮುಖವಾಗಿರೋದ್ರಿಂದ ಜನ ಮತ್ತು ನಾಗರಿಕರು, ಮತದಾರರು, ಮೋದಿ ಅಭಿಮಾನಿಗಳು ಈ ವರ್ಷವನ್ನು ಭಾಳ ಕಾತರೆಯಿಂದ ನೋಡ್ತಾರೆ. ಆ ಹಂತದಲ್ಲಿ ಮೋದಿಯವರ ಯಶಸ್ಸು, ಅವರ ಪ್ಲಸ್ಗಳು, ಅವರ ಸರ್ಕಾರದ ಮೈನಸ್ಗಳ ಬಗ್ಗೆ ಇವತ್ತು ಚರ್ಚೆ ಮಾಡಿ ಒಂದು ಕರಾವಳಿ ಕರ್ನಾಟಕದ ಇಬ್ಬರು ಗಣ್ಯ ರಾಜಕೀಯ ನಾಯಕರೊಬ್ಬರು ಶ್ರೀಯುತ ಡಾಕ್ಟರ್ ಶೇಖರ್ ಪೂಜಾರಿ ಅವರು, ಕಾಂಗ್ರೆಸ್ನ ವಕ್ತಾರರು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಶ್ರೀಯುತ ಗುರುಚಂದ್ರ ಹೆಗ್ಡೆ ಅವರು ಬಿಜೆಪಿಯ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಸೊ ಶೇಖರ್ ಪೂಜಾರಿ ಅವರು, ನಿಮ್ಮ ಪ್ರಕಾರ ಎಷ್ಟು ಮಾರ್ಕ್ ಕೊಡ್ತೀವಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ? ನನ್ನ ಪ್ರಕಾರ ಕೇಂದ್ರ ಸರ್ಕಾರದ ಈ ನಮ್ಮ ದೇಶದ ಪ್ರಧಾನಮಂತ್ರಿಯವರ ಆಡಳಿತ ಶೂನ್ಯ ಸಂಪಾದನೆ ಅಂತ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ 10ರಲ್ಲಿ 0, ನನ್ನ ಲೆಕ್ಕದಲ್ಲಿ 0ನೇ. ಯಾಕೆ ಅಂತ ಕೇಳಿದ್ರೆ ಅವರು ಏನು ವಚನವನ್ನು ಕೊಟ್ಟಿದ್ದಾರೆ ಆ ವಚನ ಸಂಪೂರ್ಣವಾಗಿ ವಿಫಲವಾಗಿದೆ. ವಚನ ಭ್ರಷ್ಟರಾಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ದುಃಖ ಆಗ್ತಾ ಇದೆ. ನೀವು ಯಾಕೆ ಅಂತ ಕೇಳ್ಬೋದು. ಅವರು ಚುನಾವಣಾ ಪೂರ್ವದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ಇಸ್ ದೇಶ್ ಕೆ ಲಿಯೆ ಅಚ್ಚೆ ದಿನ ಆಯೇಗಾ ತಬ್ ಜಬ್ ಮೈ ಪ್ರಧಾನಮಂತ್ರಿ ಇಸ್ ದೇಶ್ ಕೆ ಬನೇಗಾ ತಬ್. ಇನ್ನು ಅವರು ಹೇಳಿದ್ರು, ಸ್ವಿಸ್ ಬ್ಯಾಂಕ್ ಮೇ जो 80 लाख करोड़ पैसा है इसको इस देश को लाकर हर एक आदमी का खाते में 15 लाख डलवा दूंगा ಎಂದು ಹೇಳಿದ್ರು. ಹಾಗೇನೇ ಹೇಳಿದ್ದಾರೆ. ಭ್ರಷ್ಟಾಚಾರ को निर्मूलन कर दूंगा ಹೇಳಿದ್ದಾರೆ. आतंकवाद को निर्मूलन कर दूंगा ಹೇಳಿದ್ದಾರೆ. ನಕ್ಸಲ್ವಾದ को निर्मूलन कर दूंगा ಹೇಳಿದ್ದಾರೆ. ಪಾಕಿಸ್ತಾನದ ನಮ್ಮ ದೇಶದ ಒಂದು ತಲೆಗೆ ಪಾಕಿಸ್ತಾನದ 10 ತಲೆಯನ್ನು ನಾನು ತರ್ತೇನೆ ಎಂದು ಹೇಳಿದ್ದಾರೆ. ಚೈನಾವನ್ನು ನಾನು ಈ ದೇಶಕ್ಕೆ ತಲೆಬಾಗಿಸ್ತೇನೆ ಎಂದು ಹೇಳಿದ್ದಾರೆ. ಎಲ್ಲ ವಿಷಯದಲ್ಲೂ ಈ ದೇಶದಲ್ಲಿ ಸಂಪೂರ್ಣವಾಗಿ ಅವರ ಆಡಳಿತ ನಿಷ್ಕ್ರಿಯವಾಗಿದೆ. ಏನು ನಾವು ತಂದಿದ್ದೇವೆ UPA 1 as well as 2 ನಾವು ತಂದಂತಹ ಯೋಜನೆಗಳನ್ನು ಮರುನಾಮಕರಣ ಮಾಡಿ ಅವರು ಈ ದೇಶಕ್ಕೆ ಕೊಟ್ಟಿದ್ದಾರೆ ಹೊರತು ಬೇರೆ ಏನನ್ನೂ ಮಾಡಲಿಲ್ಲ. ಉದಾಹರಣೆ ನಾನು ಕೊಡಬೇಕು. ನೀವು 5-6 ಪಾಯಿಂಟ್ ಹೇಳಿದ್ರಿ, ಆ ಬಗ್ಗೆ ಚರ್ಚೆ ಮಾಡಬೇಕು. ಸೊ ಗುರುಚಂದ್ರ ಹೆಗಡೆ ಅವರೇ, ನಿಮ್ಗೆ ಅಂದ್ಕೊಳ್ಬೋದು, ನಿಮ್ಗೆ ಗ್ಯಾರಂಟಿ ಇರ್ಬೋದು ಈ ಒಂದು ವಿಷಯ ಬಹುಶಃ ಮುಂದಿನ 1 ವರ್ಷದ ಒಳಗೆ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತದೆ ಅಂತೇಳಿ. ಸೊ 15 ಲಕ್ಷ ಆಗ್ತಾರೆ ಅಂತ ಮೋದಿ ಅವರು ಹೇಳಿದ್ದಾರೆ ಎನ್ನುವುದನ್ನು ನೀವು ಯಾವ ರೀತಿಯಲ್ಲಿ ಇದನ್ನು ಅರ್ಥ ಮಾಡಿಕೊಳ್ತೀರಿ? ಮತ್ತು ಬಹಳ ಪ್ರಮುಖವಾಗಿ ಇದು ನಾಡ್ದು 1 ವರ್ಷದಲ್ಲಿ ತುಂಬ ಸಲ ಕಾಂಗ್ರೆಸ್ನ ನಾಯಕರು ಹೇಳಲಿಕ್ಕಿದ್ದಾರೆ. ನನ್ನ ಒಂದು ಮಾತಾಡಲಿಕ್ಕೆ ನಾನು ಹೇಳೋದಂದರೆ, ಮೊದಲಾಗಿ ನನ್ನ ಸ್ನೇಹಿತರಂಥ ಡಾಕ್ಟರ್ ಅವರಿಗೆ ಬಹುಶಃ ಅವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದಾರೆ, ಆದರೆ ಬೇರೆ ವಿಷಯದಲ್ಲಿ ಅವರಿಗೆ ಕಳಕಳಿ ಅಷ್ಟು ಇದ್ದಂತಿಲ್ಲ ಅಂಥೇಳಿ ನಾನು ಅವ್ರ ಮಾತಲ್ಲಿ ನಾನು ಕೇಳ್ತೀನಿ. ಯಾಕಂದರೆ ಒಂದು 4ನೇ ಕ್ಲಾಸಿನ ಮಗು ಈಗ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ಬಗ್ಗೆ, ಈ ದೇಶದ ಪ್ರಧಾನಿ ಬಗ್ಗೆ ಅಥವಾ ಒಂದು ಚಾಯ್ವಾಲೆ ಬಗ್ಗೆ ಏನಾದರೂ ಮಾತಾಡಬೇಕಂತ ದಾರಿಲಿ ಹೋಗೋರ್ದು ಮಾತಾಡಿದರೆ ಬಹುಶಃ ಅವರು 10% ಅಲ್ಲ ಜಾಸ್ತಿ ಕೊಡ್ತಾರೆ. ಇರಲಿ, ಅವರ ವೈಯಕ್ತಿಕ ನಿಲುವಲ್ಲಿ ನನಗೆ ಬಾಯಿ ಹಾಕ್ಲಿಕ್ಕಿಲ್ಲ. ಆದರೆ ಕಂಡ ಕೇಳರಿಯದಂತಹ ಅಭಿವೃದ್ಧಿ ಮಾಡಿದಂಥ ಯಾರಾದರೂ ವ್ಯಕ್ತಿ ಪ್ರಧಾನಿ ಆದವರು ಇದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ. ಇದು ನಮ್ಮ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಅವರು ಹೊಗಳಿದ್ದಾರೆ. ಇಡೀ ಪ್ರಪಂಚದವರು ಯಾರಾದರೂ ಇಂಥ ಒಬ್ಬ ವ್ಯಕ್ತಿ ಬೇಕಿದ್ದರೆ, ಇಂಥ ಒಂದು ಪ್ರಧಾನಿ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ, ಇಂಥ ಪ್ರಧಾನಿ ನಮಗೆ ಬೇಕು ಅಂತ ಕರೀತಿದ್ದಾರೆ. 10ರಲ್ಲಿ 10 ಕೊಡ್ತೀನಿ. 10ರಲ್ಲಿ 10 ಅಲ್ಲ, ಇದಕ್ಕಿಂತ ಜಾಸ್ತಿ ಇದ್ರೂ ಕೊಡ್ಬೋದು. 100ಕ್ಕೆ 110 ಕೊಡ್ಬೋದು ಅವರಿಗೆ. 10ಕ್ಕೆ 10 ನಾನು ಖಂಡಿತ ಕೊಡ್ತೀನಿ. ಮತ್ತು ನನ್ನ ಸ್ನೇಹಿತರು ಹೇಳಿದಾಗ ಒಂದು ಮಾತು ನನಗೆ ಭಾಳ ಬೇಸರ ಆಯಿತು.
ಬಹುಶಃ ಅವ್ರು ಮಾಡಿಟ್ಟಿದ್ದನ್ನೇ ಏನೋ ಮಾಡಿದ್ದಾರೆ ಅಂತೆ, ಅವ್ರು ಮಾಡಿಟ್ಟಿದ್ದು ಶೂನ್ಯ ಅಂತ ಹೇಳಿದ್ರಲ್ಲ, ಅದು ಅವರಿಗೆ ವಾಪಸ್ ಆ ಮಾತನ್ನು ಯಾವ ಜಾಗದಲ್ಲೂ ಒಪ್ಕೊಳ್ಳಿಕ್ಕಿಲ್ಲ. ಬೇಕಿದ್ರೆ ಅವ್ರು ಎದುರುಗಡೆ ಲೀಸ್ಟ್ ಇಟ್ಕೊಂಡು ಬರಲಿ, ನನ್ನ ಹತ್ರ ಕೂಡ ಲೀಸ್ಟ್ ಉಂಟು, ನಾನು ತಗೊಂಡು ಅವ್ರಿಗೆ ತೋರಿಸ್ತೀನಿ ಏನೇನಾಗಿದೆ ಅಂತೇಳಿ. ಇಂಥ ಒಂದು ಮಹತ್ವದ ಕಾರ್ಯ ಮಾಡಿದಂಥ ಮನುಷ್ಯನಿಗೆ ಯಾವುದೋ ಒಂದು ವೈಯಕ್ತಿಕವಾಗಿ ಒಂದು ದ್ವೇಷ ಅಥವಾ ಕಾಂಗ್ರೆಸ್ ಪಕ್ಷದ ದ್ವೇಷಕ್ಕೋಸ್ಕರ ಈ ಥರ ಅವ್ರು ಹೇಳೋದುಂಟಲ್ಲ, ಅಕ್ಷರ ಸಾಮ್ಯ, ಅದು ಅಪರಾಧ. ಓಕೆ, ನಾನು ಆವಾಗ ಒಂದು ಕರೆಸ್ತೇನೆ. ಓಕೆ, ಹಲೋ 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 ಹಲೋ. ಓಕೆ, ಸರಿ, ಧ್ವನಿ ಕೇಳಿಸ್ತಾ ಇಲ್ಲ. ಕಾರಣ ನಮ್ಮ ದೇಶ ಯಾವ ರೀತಿ ಹೋಗಿತ್ತು ಅಂತ ಹೇಳಿದ್ರೆ, ನಮ್ಮ ದೇಶದ ಒಂದು ಪ್ರಧಾನಿನ ಒಂದು ಹೊರದೇಶದಲ್ಲಿ ಕರೀಲಿಕ್ಕೆ ಹೆದರ್ತಿದ್ರು. ಅಂದ್ರೆ ಅವ್ರಿಗೆ ನೆಗ್ಲಿಜೆಂಟ್ ಆಗಿತ್ತು. ನಮ್ಮ ಈಗ ನರೇಂದ್ರ ಮೋದಿ ಬರುವಾಗ ಎಲ್ಲ ದೇಶದ ಅತ್ಯಂತ ಒಳ್ಳೊಳ್ಳೆ ದೊಡ್ಡ ದೊಡ್ಡ ರಾಜ್ಯಗಳು ರೆಡ್ ಕಾರ್ಪೆಟ್ ಹಾಕಿ ಸ್ವೀಕಾರ ಮಾಡಿ ಏರೋಪ್ಲೇನ್ ಇದಕ್ಕೆ ಬಂದು ಕರೀತಿದ್ದಾರೆ. ಅವರ ವ್ಯಕ್ತಿತ್ವಕ್ಕೆ ಅಷ್ಟು ಮೆಚ್ಚಿದ್ದಾರೆ. ಮತ್ತೆ ಇವ್ರು ಹೇಳಿದ್ರು 15 ಲಕ್ಷದ ಅಂತ. ಆ 15 ಲಕ್ಷದ ಪಾಯಿಂಟು ಬಹುಶಃ ಮಾಧ್ಯಮದಲ್ಲಿ ತಿರುಚಿ ಏನೋ ಬೇರೆ ಮಾಡಿದ್ದಾರೆ. ಸ್ವಿಸ್ ಬ್ಯಾಂಕ್ ಅಲ್ಲಿ ಇರುವಂತಹ ಹಣ ತಂದ್ರೆ ನಮ್ಮ ಪ್ರತಿಯೊಬ್ಬರು ನಾಗರಿಕರಿಗೂ 15 ಲಕ್ಷದಷ್ಟು ಸಿಗ್ತದೆ ಅಂತ ಅವ್ರು ಹೇಳಿದ್ದನ್ನು ಮಾತು ನಾವು ಕೇಳಿದ್ದೇವೆ. ಬ್ಯಾಂಕ್ ಅಕೌಂಟ್ ಹಾಕ್ತೀವಿ ಅಂತ ಎಲ್ಲಿ ಅವರು ಜಜ್ಮೆಂಟ್ ಕಾಪಿ ಕೊಟ್ಟಿದ್ದಾರೆ ನನ್ನ ಸ್ನೇಹಿತರು ಹೇಳಬೇಕು. ಓಕೆ, ಸರಿ, ಅದನ್ನು ಹೌದು ಅಂತ ಅನಿಸ್ತಾ ಇಲ್ವ? ಅಂದರೆ ಅವರು ಹೇಳಿದ ಪ್ರಕಾರ ಶೇಖರ್ ಪೂಜಾರಿ ಅವರೇ, ಪ್ರಧಾನಮಂತ್ರಿಗಳು ಒಂದು ವೇಳೆ ಸ್ವಿಸ್ ಬ್ಯಾಂಕಿನಲ್ಲಿ ಇಟ್ಟಿರುವಂಥ ಭಾರತೀಯರ ಕಪ್ಪು ಹಣ ನಮ್ಮ ದೇಶಕ್ಕೆ ಬಂದರೆ ಪ್ರತಿಯೊಬ್ಬರ ಅಕೌಂಟಲ್ಲಿ 15 ಲಕ್ಷ ಹಾಕುವಷ್ಟು ಹಣ ಬರುತ್ತೆ ಅಂತ, ಹಾಕ್ತೇನೆ ಅಂತ ಅವರು ಪ್ರಾಮಿಸ್ ಕೊಟ್ಟಿದ್ದಾರೆ. ಸಾಧ್ಯ ಇದೆಯಾ? ಅಂದರೆ UPA 2 ಇರುವಾಗಲೂ ನಾವು ಅದನ್ನು ಪ್ರಯತ್ನ ಮಾಡಿದ್ದೇವೆ, ವಿಫಲರಾಗಿದ್ದೇವೆ, ಅರ್ಥ ಇಲ್ಲ. ಆದರೆ ಇವರು ಹೇಳಿದ್ದು ಈ 80 ಲಕ್ಷ ಕೋಟಿಯನ್ನು ನಾನು ತರ್ತೇನೆ, ತಂದು ಎಲ್ಲರ ಖಾತೆಗೆ ಹಾಕ್ತೇನೆ ಅಂತ ಹೇಳಿದ್ದಾರೆ. ಈಗ ಅವರು ಆಗಿರ್ಬೋದು, ನಾನು ಅದನ್ನು ತಿರಸ್ಕರಿಸುವುದಿಲ್ಲ. ಆದರೆ ಅವರು ಹಾಕುವಲ್ಲಿ ಖಂಡಿತವಾಗಿ ವಿಫಲರಾಗ್ತಾರೆ. ಯಾಕೆ ಅಂತ ನೀವು ಕೇಳ್ಬೋದು. ನಂಬರ್ 1, ಏನು ಈ ದೇಶದಲ್ಲಿ ನೀರವ್ ಮೋದಿ ಇರ್ಬೋದು, ಲಲಿತ್ ಮೋದಿ ಇರ್ಬೋದು, ನಮ್ಮ ಮಲ್ಯರವರು ಇರ್ಬೋದು, ಇಲ್ಲಿದ್ದಂತಹ ಹಣವನ್ನು ಲೂಟಿ ಮಾಡಿ ವಿದೇಶಕ್ಕೆ ಕೊಂಡೋಗಿ ಇಟ್ಟಿದ್ದಾರೆ. ನೀವು ತರುವುದು ಬಿಡಿ, ಇದ್ದದ್ದನ್ನು ಕೊಂಡೋಗಿ ಹಾಕಿದ್ದಾರೆ. ಅದರಿಂದ ಮೋದಿ ಕಾರಣ ಅಂತ ನೀವು ಅದು ಇವರು ಇರುವಂತಹ ಆಡಳಿತ ಸಂದರ್ಭದಲ್ಲಿ ಇವರು ಅಲೌಡ್ ದೆಮ್ ಟು ಗೋ. ಒಂದು, ಈಗ ಅವರು ಹೇಳಿದರು ಎಲ್ಲರೂ ಕಾರ್ಪೆಟ್ ಹಾಕ್ತಾರೆ. ನಾನು ಅವರಿಗೆ ಒಂದು ಪ್ರಶ್ನೆಯನ್ನು ಹಾಕ್ಲಿಕ್ಕೆ ಇದ್ದೇನೆ. ಈಗ ಈ ಇಷ್ಟೊಂದು ಏನು ಬೃಹದಾಕಾರವಾಗಿ ಅವರನ್ನು ಬೆಂಬಲಿಸಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಸೋ ಕಾಲ್ಡ್ 4359 crore ದೇ ಜಸ್ಟ್ ಸ್ಪೆಂಡ್ ಫಾರ್ ದ ಅಡ್ವರ್ಟೈಸ್ಮೆಂಟ್. ಅರ್ಥ ಇಲ್ಲ ಅಂದ್ರೆ ಈ ಮೋದಿ ಹವಾ ಕ್ರಿಯೇಟ್ ಆಗಿದೆ, ಕ್ರಿಯೇಟ್ ಮಾಡ್ತಾ ಇದ್ದಾರೆ. ದರ್ ಇಸ್ ನೋ ಡೆವಲಪ್ಮೆಂಟಲ್ ಇಶ್ಯೂಸ್ ಅಟ್ ಆಲ್, ಓನ್ಲಿ ಅಡ್ವರ್ಟೈಸ್ಮೆಂಟ್. ಈಗ ಒಂದು ಉದಾಹರಣೆ ನಾನು ಕೊಡ್ತೇನೆ. ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳ್ತೀನಿ. ಒಂದು ಕರೆಸಿ ಬಗ್ಗೆ ಬರ್ತೇನೆ ನಿಮ್ಮ ಹತ್ರ. ಹಲೋ ಹೇಳಿ, ನಿಮ್ಮ ಧ್ವನಿ ಕೇಳಿಸ್ತಾ. ಹೇಳಿ ಹ್ಯಾರಿಸ್ ಅವರೇ, ಮಾತಾಡಿ. ಸರಿ, ಸಂತೋಷ. ಓಕೆ, ಹೇಳಿ ನಿಮ್ಮ ಪಾಯಿಂಟ್ ಹೇಳಿ. ಓಕೆ ಓಕೆ, ಸರಿ. ಪೂಜಾರಿ ಅವರು ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ನಾನು. ಕೇಳಿ. UPA ಸರ್ಕಾರ ಬಿಟ್ಟೋದಾಗ 43,000 ಕೋಟಿ ಇರಾನ್ ಜೊತೆ ಸಾಲ ಇತ್ತು. ಓಕೆ, ಅದನ್ನ ಯಾರು ಬಿಟ್ಟಿದ್ರು? ಓಕೆ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಓಕೆ, ಅರ್ಥ ಆಯ್ತು. ಸರಿ. 43,000 ಕೋಟಿ ನಮ್ಮ ಸಾಲ ಇರಾನ್ ಜೊತೆ ಆಳಿಗೆ. ಓಕೆ ಓಕೆ UPA ಸರ್ಕಾರದ್ದು. ಓಕೆ ಓಕೆ, ಸರಿ. ಓಕೆ, ನಿಮ್ಮ ಪಾಯಿಂಟ್ ಅರ್ಥ ಆಯ್ತು. ಆ ಬಗ್ಗೆ ಉತ್ತರ ಕೊಡ್ತಾ ಇದ್ದೇನೆ. ಅದು ಕರೆ ಮಾಡಿದ್ದಕ್ಕೆ. ಸೊ ಇರಾನಿಂದ ಕಚ್ಚಾ ತೈಲವನ್ನು ನೀನು ಭಾರತ ಇಂಪೋರ್ಟ್ ಮಾಡ್ತಾ ಇತ್ತು. ಅದಕ್ಕೆ UPA 1 ಮತ್ತು UPA 2 ಅಲ್ಲಿ ಇದ್ದಂಥ ಸಾಲದ ಅಮೌಂಟ್ ಅವ್ರು ಹೇಳಿದ್ರು. ತೀರಿಸಿದ್ದು ಮೋದಿ ಅವರ ಕಡೆ 4 ವರ್ಷ. 43,000 ಇಸ್ ನಾಟ್ ಎ ಬಿಗ್ ಅಮೌಂಟ್ ಅಟ್ ಆಲ್. 43,000 ಕೋಟಿ ಇಸ್ ನಾಟ್ ಎ ಬಿಗ್ ಅಮೌಂಟ್ ಅಟ್ ಆಲ್. ತೀರಿಸಿದ್ದಾರೆ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳೋದಲ್ಲ. ಆದರೆ ನಾನು ಹೇಳುವಂಥದ್ದು ನೋಡಿ, ಈ ದೇಶದ ಪ್ರಧಾನಮಂತ್ರಿಯವರು ಕನಿಷ್ಠ 4,359 ಕೋಟಿ ಜಸ್ಟ್ ಫಾರ್ ಅಡ್ವರ್ಟೈಸ್ಮೆಂಟ್ ಸ್ಪೆಂಡ್ ಮಾಡಿದ್ದಾರೆ. ನಾವೇನು ಆಧಾರ್ ಕಾರ್ಡ್ ನಾವು ಪ್ರಿಂಟ್ ಮಾಡುವಂಥ ಸಂದರ್ಭದಲ್ಲಿ ಇವರು ಹೇಳಿದ್ರು ಆಧಾರ್ ಕಾರ್ಡ್ ಈ ದೇಶಕ್ಕೆ ಅನಿವಾರ್ಯತೆ ಅಲ್ಲ ಅಂತ ಹೇಳಿದ್ರು. ಈಗ ಪ್ರೆಸೆಂಟ್ಲಿ ಅದೇ ಆಧಾರ್ ಕಾರ್ಡನ್ನು ಎಲ್ಲ ವಿಷಯಕ್ಕೂ, ಸತ್ರು ಬೇಕು, ಹುಟ್ಟಿದ್ರೆ ಬೇಕು, ಎಲ್ಲಾ ಕಾರಣಕ್ಕೂ ಆಧಾರ್ ಕಾರ್ಡ್ ಅನ್ನು ಮಾಡಿದ್ದಾರೆ. ನಾವು ಮಾಡುವಾಗ ಅಪರಾಧ, ಇವರು ಮಾಡುವಾಗ ಸರಿ. ಓಕೆ ಓಕೆ ಓಕೆ, ನಾನು ಒಂದು ಕರೆಸಬೇಕು, ನೇರವಾಗಿ ಬರ್ತೇನೆ. ಹೆಗಡೆ ಅವರ ನಮಸ್ಕಾರ. ಹಲೋ ಹೇಳಿ, ನಿಮ್ಮ ಪಾಯಿಂಟ್ ಹೇಳಿ. ನೀರಜ್ ಮೋದಿ ವಿಜಯ್ ಮಲ್ಯಗೆ ಲೋನ್ ಕೊಟ್ಟವರು ಯಾರು? ಓಕೆ ಓಕೆ, ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತೀವಿ? ಸರಿ ಸರಿ, ಓಕೆ, ನಾನು ಅವ್ರ ಹತ್ರ ಮತ್ತೆ ಬರ್ತೇನೆ. ಓಕೆ, ಧನ್ಯವಾದ ಕರೆ ಮಾಡಿ. ನಿಮ್ಮ ಪಾಯಿಂಟ್ ನೀವು ಹೇಳಿದ್ರಿ, ಆವಾಗ ಮತ್ತೆ ಬರ್ತೇವೆ. ಓಕೆ, ಅವರು ಹೇಳಿದ್ದಕ್ಕೆ ಮತ್ತೆ ಬರ್ತೀವಿ. ಹೇಳಿ ಸರ್, ನಿಮ್ಮ ಪಾಯಿಂಟ್ ನೀವು ಹೇಳಿದ್ರಿ. ಇವ್ರು ಹೇಳಿದರು ನರೇಂದ್ರ ಮೋದಿಯವರು ಅಡ್ವರ್ಟೈಸ್ಮೆಂಟಿಗೆ ಹಣ ಹಾಕಿದ್ರು, ವೇಸ್ಟ್ ಮಾಡಿದ್ರು ಅಂತ. ನೀವು ವೈಭವೀಕರಿಸಿದ್ರಿ ಅಂತ ನೋಡಿ. ಇವರೊಬ್ಬರು ಡಾಕ್ಟ್ರು, ಈಗ ಸಿಂಪಲ್ ಉಡುಗೆ ತೊಡುಗೆ ಇವರೊಂದು ಕೋಟ್ ಹಾಕೊಂಡು ಬಂದಿದ್ದಾರೆ.
ಅವರಿಗೆ ಅದೇ ಆ ಕೆಪಾಸಿಟಿ ಇದೆ, ಹಾಕ್ಬೋದು ಅವರು. ಹ್ಮ್. ಅದೇ ರೀತಿ ಈ ಡ್ರೆಸ್ ಮತ್ತೆ ಇದ್ರ ವಿಷಯದಲ್ಲಿ ಅದು ಸಣ್ಣ ವಿಷಯ ಅಂತ ಹೇಳ್ತೀನಿ ನಾನು. ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಿದ್ದಾರೆ ಇವರು. ಸತ್ಯತೆಯನ್ನು ಒಪ್ಪಿಕೊಳ್ಳಿಕ್ಕೆ ವಿಫಲರಾಗಿದ್ದಾರೆ. ನೀವು 0 ಅಂತ ಕೊಟ್ಟಾಗ ನಾನು ಹೇಳಿದಾಗ ಇರ್ಬೋದು ಅಂತ ಹೇಳಿದ್ರಿ. ಸಾಲ ತೀರಿಸಿದ್ದು 172,000 ಕೋಟಿ ತೀರಿಸಿದ್ದು ಉಂಟು. ಅರ್ಧ ಸಾಲ ತೀರ್ಸಿದ್ರೆ ನಿಮ್ಗೆ ಕಚ್ಚಾ ತೈಲ ಕೊಡುದಿಲ್ಲ ಅಂತ ಹೇಳಿದ್ರು. ಇರಾನಿಗೆ ಹೋಗಿ ಸೆಟ್ಲ್ಮೆಂಟ್ ಮಾಡ್ಕೊಂಡು ಬಂದಂತ ವ್ಯಕ್ತಿ ಅವರು. ಅರ್ಧ ಮಾಡ್ಲಿಲ್ಲ ಅಂದ್ರೆ ಸ್ಲ್ಯಾಬ್ ಮಾಡಿಟ್ಟಿದ್ರು. ಇವತ್ತು ನಮ್ಮ ದೇಶದವರೇನು ಈ ತರ ಪೆಟ್ರೋಲ್ ಜಾಸ್ತಿ ಅಂತ ಹೇಳ್ತಿದ್ದಾರಲ್ಲ, ಅದು ಇಲ್ಲಿ ಯಾರು ಮುಗ್ಧರಿಲ್ಲ, ಎಲ್ಲ ತಿಳ್ಕೊಂಡವ್ರೆ ಇರೋದು. ಇವರು ಯಾಕೆ ಈ ತರ ಮಾಡ್ತಿದ್ದಾರೆ ಅಂದ್ರೆ ಯಾವುದೇ ಕೆಲಸ ಇಲ್ಲ ಇವರಿಗೆ, ಯಾವುದೇ ಒಂದು ಪಾಯಿಂಟ್ ಔಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸ್ವಂತ ಫ್ಯಾಮಿಲಿಗೆ ಹಣ ಮಾಡ್ತಾ ಇಲ್ಲ ಮೋದಿ, ಅವ್ರ ಕುಟುಂಬನ ಬೆಳೆಸ್ತಾ ಇಲ್ಲ. ಅವರ ನಮ್ಮ ಅಳಿಯನ್ನ ಯಾರನ್ನಾರ ಫ್ರೀ ಟಿಕೆಟ್ ಏರ್ ಟಿಕೆಟ್ ಚೆಕ್ ಮಾಡ್ತಿದ್ದೇವೆ ತಗೊಂಡೋಗಿ ವಿವಿಧ ದೇಶಕ್ಕೆ ಕಳಿಸ್ತಾ ಇಲ್ಲ. ಅವರಿಗೆ ಸೆಕ್ಯೂರಿಟಿ ಗಾರ್ಡ್ ಸುಮ್ಮನೆ ಅವರಿಗೆ ಸೆಕ್ಯೂರಿಟಿ ಕೊಡ್ತಾ ಇಲ್ಲ. ಇದೆಲ್ಲ ಸಹಿಸ್ಕೊಳ್ಳಿ, ಅದಕ್ಕೆ ಯಾವುದೇ ಕಾರಣ ಹೇಳಲಿಕ್ಕೆ ನಮ್ಮ ದೇಶದ ಕೆಲವು ಬುದ್ಧಿವಂತರು ಸಮೇತ ಮತ್ತೆ ಕಾಂಗ್ರೆಸ್ ಮತ್ತೆ ಇತರ ಪಕ್ಷರೆಲ್ಲ ಒಟ್ಟಾಗಿ ಈ ತರ ಒಂದು ಗೂಬೆ ಕೂಸ್ತಿದೆ ಹೊರತು ಅವ್ರ ಹತ್ರ ಗುಲಗಂಜಷ್ಟು ಅನ್ಯಾಯ ಈ ದೇಶಕ್ಕೆ ಮಾಡ್ತಾ ಇಲ್ಲ. ಒಂದ್ ವೇಳೆ 125 ಕೋಟಿ ಜನಸಂಖ್ಯೆ ಏನಾದ್ರೆ ನಿಜವಾಗ್ಲೂ ನಾನು ಹೇಳ್ಬೇಕಾದ್ರೆ ಈ ದೇಶದ ಪ್ರಧಾನಿಗೆ ಪಡೀಲಿಕ್ಕೆ ನಾವು 100 ಜನ್ಮದ ಪುಣ್ಯ ಪಡೆದಿರಬಹುದು. ಯಾಕಂದ್ರೆ ಕನಿಷ್ಠ ಮೂಲಭೂತ ಸೌಕರ್ಯದಲ್ಲಿ ಕೂಡ ನಾವು ಹಿಂದೆ ಬಿದ್ದಿದ್ದೇವೆ. ನಮ್ದು ದಾಖಲೆಗಳು ಹೇಳ್ತಿದ್ದಾರೆ. ಇವ್ರು ಏನೇನು ಕೊಟ್ಟಿರೋ ದಾಖಲೆಗೆ 100ರಷ್ಟು ನಾವು ಪಟ್ಟಿ ಅವರಿಗೆ ಮಾಡಿ ಕೊಡ್ತೀವಿ. ಅವರೇ ಬಹುಶಃ ಕೂತ್ಕೊಂಡು ತಾಳ್ಮೆಯಿಂದ ನೋಡ್ಲಿ, ಆಗ ಅವರಿಗೆ ಮನವರಿಕೆ ಆಗ್ತದೆ. ಸರಿ, ಇರಾನ್ನ ಪಾಯಿಂಟ್ ಅದನ್ನ ನೀವು ನಾನು ಹೇಳುವಂತ ಕೇಳಿ ನೋಡಿ. UPA 2 ಇರುವಂತಹ ಸಂದರ್ಭದಲ್ಲಿ ಕಚ್ಚಾ ತೈಲದ ಬೆಲೆ ಪರ್ ಬ್ಯಾರಲ್ಗೆ $140 ಇತ್ತು. ರೈಟ್ ನಾವು ಇದು $40 ಪರ್ ಬ್ಯಾರಲ್ ಉಂಟು. ಸೊ ದಟ್ ಮಚ್ ಡಿಫರೆನ್ಸ್. ಈ ಪ್ರೆಸೆಂಟ್ ಕಂಡೀಷನ್ ನಮಗೆ ಪೆಟ್ರೋಲ್ ಬೆಲೆ ಕನಿಷ್ಠ ಒಂದು 25ರಿಂದ 30 ರೂಪಾಯಿಗೆ ಸಿಗಬೇಕಿತ್ತು. ಸೋ ಕಾಲ್ ದಟ್ ಮಚ್ ಮನಿ 10 ಲಕ್ಷ ಕೋಟಿ ಇಂದು ಲಾಭ ಆಗಿದೆ. ಅದನ್ನು ಏನು ಮಾಡಿದ್ರೆ ಅವ್ರು ಕೇಳಿ. ನೋಡಿ, 2 ಅಂಕೆ ಇಟ್ಕೊಂಡು ಯಾವತ್ತು ನೀವು ಡಿಸ್ಕಸ್ ಮಾಡಬಾರ್ದು. ಒಬ್ಬ ವ್ಯಕ್ತಿಗೆ ಮಿದ್ದೆ ವೈಯಕ್ತಿಕವಾಗಿ ಹೇಳಲಿಕ್ಕೋಸ್ಕರ 2 ಅಂಕೆ ಮಾಡಬಾರ್ದು. ವರ್ಷಕ್ಕೆ ಅವ್ರಿಗೆ ಪರ್ಸೆಂಟೇಜ್ 4.4 ಇತ್ತು. ಈಗ ನಮ್ಮಲ್ಲಿರೋದು 90 ಪೈಸೆ ₹1. ದಟ್ ಮೀನ್ಸ್ ಅವರಿಗೆ 31% ನಾವು ಕಡಿಮೆ ಮಾಡಿ ಕೊಟ್ಟಿದ್ದೇವೆ. ಪೆಟ್ರೋಲ್ ಹೈಕಲ್ ಯಾವ ತರ ಮಾಡಿದ್ದಾರೆ ಅಂದ್ರೆ ಅದನ್ನು ತೆಗೆದು ನೋಡ್ಬೇಕು ಇವರು. ಮತ್ತೆ ಇನ್ನು DDP ನೋಡಿ, GST ನೋಡಿ, 31%ನ 31.7% ನಮಗೆ ಕಡಿಮೆ ಮಾಡಿಕೊಟ್ಟಿದ್ದಾರೆ. ಆ ಸಾಲನ್ನ ಬೇರೆ ಕಡೆ ತೀರಿಸಿದ್ದಾರೆ. ನಮಗೆ ಎಲ್ಲಿಂದ ಬರಬೇಕು ಸೋರ್ಸ್? ಆ ಹಣ ಇವತ್ತಿಗೆ ಬ್ಯಾಂಕ್ ದಿವಾಳಿ ಆಗ್ತಿತ್ತು. 88,000 ಕೋಟಿ ಬ್ಯಾಂಕಿಗೆ ರಿಬನ್ ಬಂದಿದ್ದಾರೆ. ಸಾಲ ತಗೊಂಡವರು ಮರುಪಾವತಿ ಮಾಡಿದ್ದಾರೆ. ಅದನ್ನ ಯಾಕೆ ಗಮನ ಮಾಡುದಿಲ್ಲ? ಎಲ್ಲಿಗೆ ಹೋಗಿತ್ತು ದುಡ್ಡು ಮೊದಲು? ಮತ್ತೆ GST ಈ ತರ ಬಂತಲ್ಲ, ಟ್ಯಾಕ್ಸ್ ದೊಡ್ಡವರು ಕಳ್ತನ ಮಾಡೋರಿಗೆ ಸಪೋರ್ಟ್ ಮಾಡ್ತಾ ಇತ್ತು. 10 ವರ್ಷ ನಮ್ಮ ಪ್ರಧಾನಿ ನಿದ್ರೆ ಮಾಡಿದ್ದಾರೆ. ಅಟ್ಲೀಸ್ಟ್ ಇವರು ನಮ್ಮ ದೇಶ ಏನು ಅಂತ ಹೇಳಿ ವರ್ಲ್ಡ್ಗೆ ತೋರಿಸ್ತು ಬಂದಿದ್ದಾರೆ. ಇನ್ನೊಂದು ಮಾತು ಹೇಳಲೇಬೇಕು, ಪ್ರಪಂಚದಾದ್ಯಂತ ನಮ್ಮ ಇಂಡಿಯಾದವರು ಬಹಳ ಬುದ್ಧಿವಂತರು ಮತ್ತೆ ಒಳ್ಳೆ ವಿದ್ಯಾವಂತರು ಕೂಡ ಪ್ರಪಂಚದಾದ್ಯಂತ ಇದ್ದಾರೆ. ನಮ್ಮನ್ನ ನೋಡುವಾಗ ದಿಸ್ ಇಸ್ ಇಂಡಿಯನ್ ಅಂತ ಹೇಳ್ತಿದ್ರು. ಈಗ ಹೆಮ್ಮೆಯಿಂದ ಐ ಆಮ್ ಇಂಡಿಯನ್ ಅಂತ ನಮ್ಮವರು ಹೇಳ್ಕೊಡೋ ಸ್ಥಿತಿಲಿ ಮೋದಿ ತಂದಿಟ್ಟಿದ್ದಾರೆ. ಇರಾನ್ನ ಸಾಲವನ್ನು ತೀರಿಸಿದ ಕಾರಣ ನಮಗೆ ಅವರ ಬ್ಲ್ಯಾಕ್ ಪಟ್ಟಿಯಿಂದ ಹೊರಗೆ ತೆಗೆದ್ರು ಎನ್ನುವುದನ್ನು ಒಪ್ಪಿಕೊಳ್ಳುವಂಥದ್ದು ಅವರ ಪ್ರೂವ್ ಎಕ್ಸ್ಪ್ಲೇನ್ ಮಾಡಿದ್ರು. ಓಕೆ, ನಾನು ಅದನ್ನು ನಾನು ಕೇಳಿದಂತ ಉತ್ತರಕ್ಕೆ ಅವರು ಕೊಡಲಿಲ್ಲ. ಈಗ ಅದೇ 10 ಲಕ್ಷ ಕೋಟಿ ಲಾಭವಾಗಿದೆ. ಏನು ಮಾಡಿದ್ರು ಈ ರೀತಿಯಲ್ಲಿ? ಈಗ ಇಷ್ಟು ರೇಟ್ ಆಗಿದೆ, ಯಾಕೆ ಆಗಿದೆ? ಈಗ ಇಷ್ಟು ರೇಟ್ ಉಂಟಲ್ಲ, ಯಾಕೆ ಆಗಿದೆ? ಬಿಕಾಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬೆಲೆ ಕಡಿಮೆ ಆಗಿದೆ. ಕನಿಷ್ಠ 3ರಿಂದ 4 ಪಟ್ಟು ಕಡಿಮೆ. ಅದೇ ಅವ್ರು ಹೇಳ್ತಾ ಇದ್ರು. ಈಗ 4 ವರ್ಷ ಅದೇ ಮಾಡೋದು. 1 ವರ್ಷಕ್ಕೆ ಎಷ್ಟು ಇನ್ಕಮ್ ಉಂಟು? ಇದನ್ನ ಏನ್ ಮಾಡ್ತಾರೆ ಅವರು? ಇವರ ಸ್ವಂತ ಲಾಭಕ್ಕೆ ಉಪಯೋಗ ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಈಗ ಉದಾಹರಣೆ ಪಾಪ ಮೋದಿಗೆ ಫ್ಯಾಮಿಲಿ ಗ್ರೋತ್ ಮಾಡಿ, ಫ್ಯಾಮಿಲಿ ಬೇಡ, ಕಿಸೆಲ್ ಹಣ ಹಾಕ್ತಿದ್ದಾರೆ ನೋಡಿ. ಅಳಿಯನಿಗೆ ಫ್ರೀ ಟಿಕೆಟ್ ಕೊಟ್ಟು ಮತ್ತೊಂದು ಹೇಳ್ತೇನೆ, ಪಾಪ ಮೋದಿ ಮಾಡಿದ್ದೆ ಅಲ್ವಾ? ಮತ್ತೊಂದು ಹೇಳ್ತೇನೆ. ಈಗ ಅವ್ರು ಹೇಳಿದ್ರು ಎಕ್ಸ್ಟರ್ನಲ್ ಏನು ವಿದೇಶಾಂಗಣದ ಬದಲಾವಿದೆ, ರೆಡ್ ಕಾರ್ಪೆಟ್ ಹಾಕ್ತಾರೆ ಅಂತ. ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ, ಈಗ H1 ವೀಸಾದಿಂದ ಅಮೆರಿಕದಿಂದ ನಿರಾಕರಿಸಲ್ಪಟ್ಟಿದ್ರು. ಕನಿಷ್ಠ ಒಂದು 10 ಲಕ್ಷ ಉದ್ಯೋಗ ನಷ್ಟವಾಯಿತು. ಯಾಕೆ ಇವರು ತಡೆಯಲಿಲ್ಲ? H4 ವೀಸಾ ರೀಸೆಂಟ್ಲಿ ಬ್ಯಾನ್ ಆಯಿತು, ಫ್ಯಾಮಿಲಿ ವೀಸಾ ಬ್ಯಾನ್ ಆಯಿತು. ಯಾಕೆ ಇವರು ತಡೆಯಲಿಲ್ಲ? ಈಗ ಇಷ್ಟು ಪವರ್ಫುಲ್ ಇದ್ರೆ ದೇಶದ ಏನು ವೀಸಾ ಬಗ್ಗೆ ನಾನು ಮಾತಾಡ್ತೀನಿ. ಇವರು ಯಾವುದೆಲ್ಲ ವೀಸಾ ಬಗ್ಗೆ ಮಾಡಗಲ್ಲ. ಟ್ರಂಪ್ ಬಂದ ನಂತರ ಅವರಿಗೆ ಅವ್ರದೇ ಆದ ಕಾನೂನು ಚೌಕಟ್ಟಿನೊಳಗೆ ನಮ್ಮ ದೇಶ ತರಬೇಕು. ಒಂದು ನಾನು ಉದಾಹರಣೆ ಹೇಳುವಾಗ ಕೆಲವು ಸ್ಟೇಟ್ ಅವರಿಗೆ ಬೇಸರ ಆಗ್ತದೆ. ಆ ಸ್ಟೇಟ್ ಅನ್ನು ನಾನು ಉಲ್ಲೇಖ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಸಹ 2 H1 ವೀಸಾದಲ್ಲಿ ಅಲ್ಲಿ ಇದ್ದಾರೆ. ನನ್ನ ಮಗಳು ಮತ್ತೆ ನನ್ನ ಮಗ ಮತ್ತೆ ಅಲ್ಲಿದ್ದಾರೆ. ಆದ್ರೆ ಈಗ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅಲ್ಲಿ ನಿಷ್ಠೂರತೆಯಿಂದ ಅವರಿಗೆ ಆ ತರ ಕಾನೂನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಕಾನೂನು ತಂದಿದ್ದಾರೆ. ಬಿಕಾಸ್ ನಮ್ಮಲ್ಲಿ ಹೋದವರು ಅಲ್ಲೇ ಚಾಪೆ ಹಾಕಿ ಕೂತು ಕೆಲವರು, ಅದಕ್ಕೆ ನಾನು ಸ್ಟೇಟ್ ವಿಷಯ ಹೇಳ್ತಾ ಇಲ್ಲ. ಸ್ಟೇಟ್ ವಿಷಯ ಹೇಳಿದ್ರೆ ಬೇಸರ ಆಗ್ಬೋದು. ಆ ತರ ಮಾಡಿದ್ರಿಂದ ಅಲ್ಲಿ ಸ್ಪೆಷಲಿ
ಹೈದರಾಬಾದ್ನಿಂದ ಹೋದವರು ಬಹಳಷ್ಟು ಉಪದ್ರ ಮಾಡ್ತಿದ್ದಾರೆ ಅಂತೇಳಿ ಅದು ಬಹಳ ಹತ್ತಿರದಿಂದ ಗಮನ ಬಂದಂಥದ್ದು ಇದೆ, ಪೇಪರಲ್ಲಿ ಕೂಡ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಕಂಟ್ರೋಲ್ ಮಾಡಿಗೆ ಬೇರೆ ಯಾವುದು ಕಾನೂನು ಇಲ್ಲ, ಇದಕ್ಕೆ ಕಾನೂನು ತಂದಿದ್ದಾರೆ. ಅದನ್ನು ಸರಿಪಡಿಸಲಿಕ್ಕೆ ನರೇಂದ್ರ ಮೋದಿ ಅಲ್ಲ, ಮುಂದೆ ಯಾರಿದ್ರು ಅದು ಆಗ್ತಿರ್ಲಿಲ್ಲ, ಅದು ನರೇಂದ್ರ ಮೋದಿ ಅದಕ್ಕೆ ಕೈ ಹಾಕಿದ್ದಾರೆ, ಅದನ್ನು ಕೇಳ್ತಾ ಇದ್ದಾರೆ. ಅವರನ್ನ ಒಳ್ಳೆ ರೀತಿಯಲ್ಲಿ ನರೇಂದ್ರ ಮೋದಿ ಕಾಂಗ್ರೆಸ್ನವರಿಗೆ ಅಪ್ಲಿಕೇಶನ್ ಕೊಟ್ಟ ತಕ್ಷಣ ಹೇಳುದಿಲ್ಲ, ಆರ್ಡರ್ ಬಂದ ನಂತರ ಹೇಳ್ತಾರೆ ನಾನು ಇದು ಆಗಿದೆ ಅಂತ, ಅದು ನಾನು ಮಾಡಿದೆ ಅಂತ ಹೇಳುದಿಲ್ಲ. ಆ ತರದಲ್ಲೇ ಪ್ರಯತ್ನದಲ್ಲಿ ಇದ್ದಾರೆ ಅವರು. ಯಾಕಂದ್ರೆ ನಮ್ಮ ಯುವಜನದ ಬಗ್ಗೆ ಅವರಿಗೆ ಬಹಳಷ್ಟು ಕಾಳಜಿ ಇದೆ. ಈ ದೇಶದ ಯುವಜನತೆಗೆ ಕೆಲಸ ಕೊಡಿಸಬೇಕು, ಅವರಿಗೆ ವ್ಯವಸ್ಥೆ ಮಾಡಬೇಕು, ನಮ್ಮ ದೇಶಕ್ಕೂ ಕೂಡ ಅವ್ರನ್ನೇ ಕರೆತರಬೇಕು ಅಂತ ಹೇಳಿ ಅವರು ಆ ಇದರಲ್ಲಿದ್ದಾರೆ. ಓಕೆ ಓಕೆ. ಸೊ ನೋಡಿ, ಅವರು ಎಂಪ್ಲಾಯ್ಮೆಂಟ್ ಅಂತ ಹೇಳಿದರು, ಏನು ಉದ್ಯೋಗ ಕೊಡಬೇಕು ಅಂತ. ಈ ದೇಶದ ಪ್ರಧಾನಮಂತ್ರಿಯವರು ಚುನಾವಣಾ ಪೂರ್ವದಲ್ಲಿ ಹೇಳಿದ್ದಾರೆ ವಾರ್ಷಿಕ 2 ಕೋಟಿ ಉದ್ಯೋಗವನ್ನು ನಾನು ಕೊಡ್ತೇನೆ ಎಂದು. ಈಗ ಪ್ರೆಸೆಂಟ್ಲಿ ನಾಟ್ ಇವನ್ 4 lakhs ಉದ್ಯೋಗ ಕೊಡ್ಲಿಕ್ಕೆ ಇವರಿಂದ ಆಗಲಿಲ್ಲ. ಆದರೆ ಹೇಳ್ತಾರೆ ಮಾತ್ರ ನಾವು ಎಷ್ಟೋ ಉದ್ಯೋಗ ಕ್ರಿಯೇಟ್ ಮಾಡಿದ್ದೇವೆ. ಡಿಮಾನಿಟೈಸೇಷನ್ ಮಾಡಿದ್ರು, ಏನು ಅಪನಗರೀಕರಣ ಮಾಡಿದ್ರು. ಅಪನಗರೀಕರಣ ಮಾಡಿದ್ರಿಂದ ಈ ದೇಶಕ್ಕೆ ಕನಿಷ್ಠ 30 ಲಕ್ಷ ಉದ್ಯೋಗ ನಷ್ಟ ಆಗಿದೆ, ಕನಿಷ್ಠ 10 ಲಕ್ಷ ಮೀಡಿಯಂ ಅಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕೊಲ್ಯಾಪ್ಸ್ ಆಗಿದೆ. ಅಂದ್ರೆ ನೀವು ಹೇಳೋದಿಲ್ಲ, ಅಂದ್ರೆ ಕಪ್ಪು ಹಣ ತಿರುಗಿದ್ರು ಪರವಾಗಿರ್ಲಿಲ್ಲ. ಕಪ್ಪು ಹಣ ತಿರುಗಲಿಲ್ಲ ಸ್ವಾಮಿ, ಕಪ್ಪು ಹಣ ಎಲ್ಲಿ ತಿರುಗಿದೆ? ಈಗ ಡಿಮಾನಿಟೈಸೇಷನ್ ನಾನು ಲೆಕ್ಕ ಕೊಡ್ತೇನೆ. ಗಿವನ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಡಿಮಾನಿಟೈಸೇಷನ್ ಆದಂತಹ ಸಂದರ್ಭದಲ್ಲಿ 15.44 ಲಕ್ಷ ಕೋಟಿ ಹಣ ಟ್ರಾನ್ಸಾಕ್ಷನ್ ಡೇ ಇತ್ತು ಅವತ್ತು. ಅದರಲ್ಲಿ 15.28 ಲಕ್ಷ ಕೋಟಿ ಬ್ಯಾಂಕ್ಗೆ ಪುನಃ ಬಂದಿದೆ. ಅದರ ಅರ್ಥ ಏನು? 16,000 ಕೋಟಿ ಲಾಭ. ಇದರ ಮಧ್ಯೆ 21,000 ಕೋಟಿ ಟ್ರಾನ್ಸಾಕ್ಷನ್ ಯಾವುದಕ್ಕೆ ಆಗಿದೆ ಅಂತ ಕೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಆಸ್ ವೆಲ್ as ಪ್ರಿಂಟಿಂಗ್ ಕಾಸ್ಟ್. ದಟ್ ಮೀನ್ಸ್ 5,000 crores ಏನು ಈ ದೇಶಕ್ಕೆ ನಷ್ಟ ಆಗಿದೆ. ಅಷ್ಟು ಮಾತ್ರ ಅಲ್ಲ, ನಮ್ಮಂತ ಬಡಪಾಯಿಗಳು ವಾರಗಟ್ಟಲೆ ಕ್ಯೂನಲ್ಲಿ ನಿಂತಿದ್ದಾರೆ, ಎಷ್ಟೋ ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಯಾಕೆಂತ ಕೇಳಿದ್ರೆ ನಿಂತಿದ್ದಾರೆ ಬಡವರು, ಕನಿಷ್ಠ 125 ಮಂದಿ ಮಗಳು ಸತ್ತಿದ್ದಾರೆ. ಅವರಿಗೆ ಏನು ಪರಿಹಾರ ಕೊಟ್ಟರು? ಇಷ್ಟೆಲ್ಲ ಮಾಡಿದ ಜನತೆ ಯಾಕೆ ಅಂತ ಕೇಳಿದ್ರೆ ಈ ದೇಶದಲ್ಲಿ ಬದಲಾವಣೆ ಆಗುತ್ತೆ ಅಂತ. ಬಟ್ ಇಟ್ ಹಸ್ ನಾಟ್ ಅಟ್ ಆಲ್ ಹ್ಯಾಪನ್. ಎಸ್, ರೂಪಾಯಿ ಅಪಮೌಲ್ಯ ಮಾಡಿ ರೂಪಾಯಿ ಅಪಮೌಲ್ಯಕರಣ ಮಾಡಿದ ಬಗ್ಗೆ ಹಿಂದೊಮ್ಮೆ ನಿಮ್ಮ ಟಿವಿಯಲ್ಲಿ ನಾನು ಅದಕ್ಕೆ ಕ್ಲಾರಿಫೈ ಕೊಟ್ಟಿದ್ದೇನೆ. ಮತ್ತೆ ಇವರು ಹೇಳುವಂತ ರೀತಿಯಲ್ಲಿ ಅದು ಏನು ಆಗಲಿಲ್ಲ. ನಾನು ಆಗ್ಲೇ ಉಲ್ಲೇಖ ಮಾಡಿದ್ದೀನಿ, ರಿಸರ್ವ್ ಬ್ಯಾಂಕ್ ಮಾಸ್ಟರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡಿದ್ದಾರೆ. ನನಗೆ ಗೊತ್ತಿದ್ದ ಪ್ರಕಾರ, ನನಗೆ ತಿಳುವಳಿಕೆ ಇರೋ ಪ್ರಕಾರ ಕಂಟೈನರ್ ಗಟ್ಟೆ ಕಾಂಗ್ರೆಸ್ನವರ ಹಣ ಇನ್ನೂ ಕೊಳಿತಾ ಇದೆ. ಅಂದ್ರೆ ಇವ್ರು ಹೇಳಿದ್ರು, ಇವ್ರು ಪಾಯಿಂಟ್ ಹೇಳಿದ್ರಲ್ಲ, ಅಂಕೆ ಅವಸ್ಥೆ ಕೊಟ್ಟಿದ್ರಲ್ಲ, ಆ ಅಂಕೆ ಅವಸ್ಥೆಯಲ್ಲಿ ಕಂಟೈನರ್ ಗಟ್ಟಲೆ ಹಣ ಕೊಳಿತಾ ಇದೆ ಇನ್ನು ಕೂಡ. ಅವರ ತಲೆಯಲ್ಲಿತ್ತು ಇನ್ನೇನಾರು ಒಂದು ಆಗ್ಬೋದು, ಗೌರ್ಮೆಂಟ್ ಬಿದ್ದೋಗ್ಬೋದು ಅಂತ. ಸಾಧ್ಯವಾಗ್ಲಿಲ್ಲ ಅಂತ ಒಬ್ಬ ಚಾಣಕ್ಷ ರಾಜಕಾರಣದಲ್ಲಿ 2.5 ವರ್ಷ ಬಂದಾಗ ಈ ಕಾನೂನು ತಗೊಂಡಿದ್ದಾರೆ. ನಂತರ ಒಂದು ವೇಳೆ ನನ್ನ ಗೌರ್ಮೆಂಟ್ ಬಿದ್ದು ಹೋದು ಚಿಂತೆ ಅಲ್ಲ, ನಮಗೆ ಪಂಜಾಬ್ ಮತ್ತೆ UP ಅಂತೇಳಿ ಯಾವುದು ಉತ್ತರ ಪ್ರದೇಶ ಅಂತ ಚುನಾವಣೆ ಇದ್ರೂ ಕೂಡ ಅದನ್ನು ತಗೊಂಡಿದ್ದು. ಯಾಕಂದ್ರೆ ಸತ್ಯತೆ ಇದ್ರಿಂದ ಇದು ಸಾಧ್ಯ ಆಗ್ತದಂತ ಅವರಿಗೆ ಮನ ಪರಿವರ್ತನೆ ಆಗಿ ಈ ವಿಷಯ ತಗೊಂಡಿದ್ದಾರೆ. ಮತ್ತೆ ಕ್ಯೂ ನಿಂತು ಯಾರು ಏನು ಪ್ರಾಬ್ಲಮ್ ಆಗ್ಲಿಲ್ಲ ಅವರಿಗೆ. ಈ ಮಾಧ್ಯಮದವರು ಮತ್ತೆ ಕಾಂಗ್ರೆಸ್ನವರು ಮತ್ತೆ ಬೇರೆ ವಿಷಯದಲ್ಲಿ ಹಣ ಅಂದ ತಕ್ಷಣ ಹೆಣ ಬಾಯ್ಬಿಟ್ಟು ಅಂತ ಹೇಳ್ತಾರೆ ನೋಡಿ. ನಮ್ಮ ಅಕೌಂಟ್ ಇದ್ದ ಹಣ ಕ್ಯೂ ನಿಂತವರು ಅರ್ಧ ಜನ ಹಣ ತೆಗಿಲಿಕ್ಕೆಲ್ಲ, ಹಣ ಮಾಡ್ಲಿಕ್ಕೆ ಕೆಲವರು ಬಂದಿದ್ರು, ಅದಕ್ಕೆ ಕ್ಯೂ ನಿಂತಿದ್ರು. ನಿನ್ನ ಹಣ ನಿನ್ನ ಅಕೌಂಟಿಗೆ ನಾನು ಹಾಕ್ತೀನಿ, ನನ್ಗೆ ಇಷ್ಟು ಕೊಡು, ಪರ್ಸೆಂಟೇಜ್ ಕೊಡು ಅಂತ ಈ ತುಲನೆಯಲ್ಲಿ ಮಾಡ್ತಾ ಇದ್ರು ಹೊರತು ಅವ್ರು ಪಾಸ್ಬುಕ್ ಎಂಟ್ರಿ ಮಾಡಕ್ ಬಂದವರು ಹಣ ಲೈನ್ ಅಲ್ಲಿ ನಿಂತರು. ರಾಹುಲ್ ಗಾಂಧಿ ನಿಂತಿದ್ದಾರೆ, ಅದು ಕೂಡ ನಾಟಕ ಅಂತ ಅನಿಸ್ತಲ್ಲ ನಿಮ್ಗೆ? ರಾಹುಲ್ ಗಾಂಧಿ ಅವರು ನಿಂತು ನನ್ನ ಹತ್ರ ಹಣ ಇಲ್ಲ, ನನ್ನ ಕಿಸೆಗೆ ಕೈ ಹಾಕಿ ತೂತಿರುವಂತ ಕಿಸೆ ತೋರಿಸುವುದು. ರಾಹುಲ್ ಗಾಂಧಿ ಅವರಿಗೆ 4,000 ಹಣ ಬೇಕಿತ್ತು ಅಂತ ಅನಿಸ್ತಾ ಇತ್ತು ಅವರಿಗೆ. ನೋಟ್ ಬ್ಯಾನ್ ಆದಾಗ ಎಲ್ರಿಗೂ ಪೂಜಾರಿ ಒಂದೇ ಒಂದು ನನಗೊಂದು ಅವಕಾಶ ಕೊಡಿ, ತಮ್ಮ ಗಮನಕ್ಕೆ ಇರಲಿ ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಬ್ಯಾಂಕಿನ ಮಟ್ಟಕ್ಕೆ ಮೆಟ್ಲು ಹತ್ತದಿರೋರು ಎಷ್ಟೋ ಜನಕ್ಕೆ ಫ್ರೀ ಇದು 1 ರೂಪಾಯಿಲಿ 3 ರೂಪಾಯಿಲಿ 200 ರೂಪಾಯಿಗೆ ಯಾವುದ್ಯಾವ್ದು ಸ್ಕೀಮ್ ಎಲ್ಲ ಕೊಟ್ಟಿದ್ದಾರೆ. ಅದರಿಂದ ಎಷ್ಟು ಜನ ಪ್ರಯೋಜನ ಪಡ್ತಾ ಇದ್ದಾರೆ. ಇದು ಯಾಕೆ 70 ವರ್ಷದವರೆಗೆ ನಮ್ಮ ದೇಶಕ್ಕೆ ಯಾರಿಗೂ ಬರಲಿಲ್ಲ? ಒಂದು ರಕ್ಷಣಾ ಸಚಿವೆಯನ್ನು ಮಾಡಿಟ್ಟಿದ್ದಾರೆ. ಒಂದು ಹೆಣ್ಮಗಳು ಇವತ್ತು ಗಡಿಯಲ್ಲಿ ಹೋಗಿ ಅವರು ಸ್ವತಂತ್ರ ದಿನೋತ್ಸವ ಇನ್ನೊಂದು ಮತ್ತೊಂದು ಬರ್ತ್ಡೇ ಆಚರಿಸ್ತಿದ್ದಾರೆ. ನಮ್ಮ ಸೈನಿಕರಿಗೆ ಬೆಲೆ ಕೊಡ್ತಿದ್ದಾರೆ. ದೇಶದಾದ್ಯಂತ ಪ್ರಪಂಚದಾದ್ಯಂತ ಭಾರತದ ಸೈನಿಕರು ನೋಡಿ ಹೆದರ್ತಾ ಇದ್ದಾರೆ ಈಗ. ಅಷ್ಟು ಕೆಪಾಸಿಟಿ. ಮತ್ತೆ ಆವತ್ತು ಒಂದು ಇದು ಮಾಡಿಕೊಟ್ಟಿದ್ದಾರೆ, ಯಾರಿಗೂ ಗೊತ್ತಿಲ್ಲದೆ ಗುಪ್ತವಾಗಿ ಒಂದು ನಮಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಅದನ್ನು ಅಪಹಾಸ್ಯ ರೀತಿ ಮಾಡಿದ್ರು ಜನಗಳು. ಇದಕ್ಕೆಲ್ಲ ಉತ್ತರ ಕೊಡೋದು ಯಾವತ್ತು ಗೊತ್ತಾ? ಇನ್ನು 5 ವರ್ಷ ಬಂದಾಗ ಇವ್ರು ಹೇಳಿದ ರೀತಿಲಿ ಇವ್ರು ಹೇಳಿದಕ್ಕೆ ಇನ್ನು ಯಾವುದು ಉಳಿದಿಲ್ಲ ಇವರಿಗೆ. ಆ ವಿಷಯ ಅವರು ನರೇಂದ್ರ ಮೋದಿ ತಗೊಳ್ತಾರಲ್ಲ, ಆಗ ನಮ್ಮ ನರೇಂದ್ರ ಮೋದಿ ಇಂಥವ್ರಿಗೆ ಗೊತ್ತಾಗಲಿ. ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗಿದೆ, ಕೆಲವರು ಕಾಂಗ್ರೆಸ್ ಅವ್ರು ನಿದ್ರೆಯಿಂದ ಇರ್ಬೋದು, ಅವ್ರು ಎಚ್ಚದ ನಂತರ ಅವ್ರಿಗೆ ಖಂಡಿತ ಗೊತ್ತಾಗ್ತದೆ. ವ್ಯಕ್ತಿ ಗುಣವಾಗಿ ನಾನು ಯಾರಿಗೂ ಏನು ಹೇಳೋದಿಲ್ಲ. ಇಂಥ ವಿಷಯದಲ್ಲಿ ನರೇಂದ್ರ ಮೋದಿ ಬಗ್ಗೆ 0 ಕೊಡುವಂತ ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಇದ್ರೆ ನಿಜವಾಗ್ಲೂ ಅಂತವ್ರು ನಮ್ಮ ದೇಶಕ್ಕೆ ಭಾರಿ ಬೇಜಾರ ಅಂತ ನಾನು ಹೇಳ್ತಾ ಇದ್ದೀನಿ.
ಓಕೆ, ಸೊ ಜೀರೋ ಕೊಡುವಷ್ಟು ಇರ್ಲಿಲ್ಲ ಇಲ್ಲ, ಖಂಡಿತ. ಅದನ್ನ guarantee ಕೂಡ ಆದ್ರೆ ಅವರು ಬರೀ ಎಜುಕೇಟೆಡ್ ಲಾಯರ್ ಆಗಿ ಡಾಕ್ಟರ್ ಆಗಿ ಜೀರೋ ಕೊಡುವಂತ ಒಂದು ಪ್ರಮಾಣ ಇನ್ನು ಬರಬಾರ್ದು. ಈ ದೇಶದಲ್ಲಿ ಅವರು ಏನು ಪ್ರಾಮಿಸಸ್ ಕೊಟ್ಟಿದ್ದಾರೆ ಅದು ಖಂಡಿತವಾಗಿಯೂ ಫುಲ್ಫಿಲ್ ಆಗಲಿಲ್ಲ. ಇದನ್ನು ನೀವು ಒಪ್ತೀರಾ? ಆಧಾರ್ ಕಾರ್ಡ್ ಮಾಡಿದ್ಯಾರು? ನಾವಲ್ವಾ? ಇದನ್ನ ಅವರು ಆಧಾರ್ ಕಾರ್ಡೇ ಬೇಡ ಹೇಳಿದ್ರ ಅಥವಾ ಆಧಾರ್ ಕಾರ್ಡ್ ದೋಷಗಳು ಬೇಡ ಅಂತ ಹೇಳಿ ಸ್ಟ್ರೈಕ್ ಮಾಡಿದ್ದಾರೆ. ಗ್ಯಾಸ್ ಇದ್ದು ₹1 ಜಾಸ್ತಿ ರೇಟ್ ಆದಾಗ ಅದಕ್ಕೆ ಮಾರ್ಗದಲ್ಲಿ ನಿಂತು ಗ್ಯಾಸ್ ಹೊಲೆ ಓದ್ತಿದ್ದಾರೆ. ಇದು ಎತ್ತಿನ ಗಾಡಿಯಲ್ಲಿ ಹೋಗಿದ್ದಾರೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗುವ ಇದನ್ನೆಲ್ಲ ಅವರು ₹1 ಆಗುವಾಗ ಈಗ ಎಷ್ಟು ರೇಟ್ ಹೆಚ್ಚಿಗೆ ಆಗಿದೆ, ಅದರಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಎಷ್ಟು ಕಡಿಮೆ ಆಗಿದೆ. ಇದೆಲ್ಲ ನರೇಂದ್ರ ಮೋದಿ ಅವರು ಒಂದು ಮಾತಿಗೆ ಕರೆ ಕೊಟ್ಟು ಎಷ್ಟೋ ನಿಮ್ಮಂತವರು ನಮ್ಮಂತವರು ಉಳ್ಳವರು ಅನಿಸ್ಕೊಳ್ಳ ಇದ್ದವರು ಹೃದಯ ಶ್ರೀಮಂತವರು ಗ್ಯಾಸ್ ಕನೆಕ್ಷನ್ ಕ್ಯಾನ್ಸಲ್ ಮಾಡಿ ಕೊಟ್ಟಿದ್ದಾರೆ. ಸಬ್ಸಿಡಿ ಬೇಡ ಅಂತ ಕೊಟ್ಟಿದ್ದಾರೆ. ನಮ್ಗೆ ಎಷ್ಟು ಒಳ್ಳೆ ಅದು ಇದು ತಂದಿದ್ದಾರೆ ಹೇಳಿ. ಅದನ್ನ ವಿಷಯ ಹೇಳುದು ಬಿಡಿ. ಅಂತ ಒಂದು ಒಳ್ಳೆಯ ಒಂದು ಇದನ್ನ ತರಬೇಕಾದ್ರೆ 70 ವರ್ಷದಲ್ಲಿ ನಿಮ್ಮ ಗವರ್ಮೆಂಟ್ ತರಬಹುದಿತ್ತಲ್ಲ ಕಾಂಗ್ರೆಸ್. ಅವ್ರು ಹೇಳಿದ ಒಂದು ಪಾಯಿಂಟ್ ನೋಡಿ, ಅವರು UPA ಇದ್ದಾಗ ಗ್ಯಾಸ್ ಬೆಲೆ ಜಾಸ್ತಿ ಆಯಿತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಡೀಸೆಲ್ ಬೆಲೆ ಜಾಸ್ತಿ ಆಯಿತು. ಯಡಿಯೂರಪ್ಪನವರು, ಶೋಭಾ ಕರಂದ್ಲಾಜೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಆ ಪ್ರೊಟೆಸ್ಟ್ ಈಗ ರೇಟ್ ಇದೆ, ಖಂಡಿತವಾಗ್ಲೂ ಆ ಪ್ರೊಟೆಸ್ಟ್ ಮಾಡಲೇಬೇಕಿತ್ತು, ಮಾಡಿದ್ದಾರೆ. ಆದ್ರೆ ಈಗ ಎಷ್ಟು ಸಾಲ ನಾವು ಮರುಪಾವತಿ ಮಾಡ್ತಾ ಇದೀವಿ. ನಮ್ಮ ದೇಶನ ಕಪ್ಪು ಪಟ್ಟಿಗೆ ತಗೊಂಡೋಗಿಟ್ಟಿದ್ರು ಕಾಂಗ್ರೆಸ್. ನಮ್ಮನ್ನು ಒಳಗೆ ಬರಬಾರ್ದು, ನಿಮ್ಗೆ ತೈಲ ಕೊಡೋದಿಲ್ಲ ಅಂತ ಹೇಳೋ ಮಟ್ಟಕ್ಕೆ ಬಂದಿತ್ತು. ಮತ್ತೊಂದು ಹೇಳ್ತೀನಿ, ನಮ್ಗೀಗ ಕ್ರೂಡ್ ಆಯಿಲ್ ನಾವು ತೈಲ ಸೇಕರಣೆ ಮಾಡುವ ಇದು ಮಾಡಿದ್ದಾರೆ, ಘಟಕಗಳು ಮಾಡ್ಕೊಂಡಿದ್ದಾರೆ. ಆ ಘಟಕ 3 ಕಡೆ ಮಾಡಿದ್ದಾರೆ. ನಮ್ಗೆ 15 ದಿನ ವಾರ ಆದ್ರೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ 15 ದಿನದಷ್ಟು UPA ಅಲ್ಲ ಅದನ್ನ ಇದು ಇಂಪ್ಲಿಮೆಂಟ್ ಮಾಡಿರ್ಬೋದು. ಮತ್ತೆ ಇವರು ಆಧಾರ್ ಕಾರ್ಡ್ ಬಗ್ಗೆ ಹೇಳಿದ್ರು, ಅದಕ್ಕೊಂದು ಪ್ರಶ್ನೆ ಕೊಡ್ಲೇಬೇಕಾಗ್ತದೆ. ಯಾವ್ದಾದ್ರು ಒಂದು ಒಳ್ಳೆಯ ಕ್ರಮ ಅವರಿಂದ ಬಂದ್ರು ಕೂಡ ನಾನು ಅದನ್ನ ತಳ್ಳಿ ಹಾಕುದಿಲ್ಲ ಅಂತ ನರೇಂದ್ರ ಮೋದಿ ಅಂತವರೇ ಅದನ್ನ ತಳ್ಳಿ ಹಾಕ್ಲಿಲ್ಲ. ಕಾರಣ ಅದರಲ್ಲಿದ್ದ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಳಿ ಅದಕ್ಕೆ ಹೇಳಿ ಅದರ ಲೋಪದೋಷಗಳು ಸರಿಯಾದಂತ ಗೊತ್ತಾದಾಗ ಅದನ್ನು ಎಲ್ಲವಕ್ಕೂ ಈಗ ಬಳಸ್ತಿದ್ದಾರೆ. ಸತ್ಯವಾಗ್ಲೂ ಹೌದು. ಯಾವುದೇ ಒಂದು ಫ್ಯಾಕ್ಟರಿ ಆದ್ರೆ ಇವತ್ತು ಚಲಾವಣೆ ಆದ ತಕ್ಷಣ ಅದ್ರದ್ದು ಅಲ್ಲಿ ಬರೋ ಪ್ರಾಡಕ್ಟ್ ಎಲ್ಲ ಸರಿಯಾಗ್ತದಂತೆ ಮಾಡ್ಲಿಕ್ಕೆ ISI GST ಬಗ್ಗೆ ಹೇಳ್ತೀರಿ. GST ಬಗ್ಗೆ ಹೇಳ್ತಾ ಇದ್ದೀವಿ. ಅಲ್ಲ ಆಧಾರ್ ಕಾರ್ಡ್ ಬಗ್ಗೆ. ಆಧಾರ್ ಕಾರ್ಡ್ ಅಷ್ಟು ಸುಲಭದಲ್ಲಿ ಒಂದೇ ದಿನ ತೆಗೆದಾಕ್ಲಿಕ್ಕೆ ಆಗುದಿಲ್ಲ. ಅದ್ರದ್ದು ಅವರು ಹೇಳುದು ಮುಂಚೆ ಆಧಾರ್ ಕಾರ್ಡ್ ನೀವು ಬೇಡ ಅಂತ ಹೇಳಿಲ್ಲ. ಅದು ಇದ್ದ ಲೋಪದೋಷಗಳನ್ನು ಸರಿ ಮಾಡ್ಕೊಳ್ಳಿ, ಪರಿಣಿತ ಮಾಡೋದು ಸರಿಯಾದಂತ ಗೊತ್ತಾದ ನಂತರ ಇವರು ಇದು ಬೇಕು ಅಂತ ಅವರು ವಾದ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅಷ್ಟು ಅಪೋಸ್ ಮಾಡ್ಬೋದು. ಯಾಕಂದ್ರೆ ಇವ್ರು ಮಾಡಿದ ಕೆಲಸ ಒಳ್ಳೇದಿತ್ತು, ನರೇಂದ್ರ ಮೋದಿ ಒಪ್ಕೊಂಡ್ರು ಅಂತ. ಯಾಕಂದ್ರೆ ನಾವು ಇಲ್ದೇ ಬುದ್ಧಿ ಇಲ್ಲ ಅಂತ ಹೇಳುದಿಲ್ಲ, ಮಾಡಿದ್ದು ಖಂಡಿತ ಕರೆಕ್ಟ್. ಅದು ಇವ್ರು ಮಾಡಿದ್ದು ಹೌದು. ಆದ್ರೆ ಆ ಬಿಗಿನಿಂಗ್ ಅಲ್ಲಿ ಅದು ಒಳ್ಳೆ ರೀತಿಯಲ್ಲಿ ಬರ್ತಾ ಇರ್ಲಿಲ್ಲ. ನಮ್ಮನೇಲಿ 2 ಆಧಾರ್ ಕಾರ್ಡ್ ಚೇಂಜ್ ಆಗಿ ಬಂತು. ಈಗ ಸರಿಯಾಗಿದೆ, ಈಗ ಪ್ರಾಬ್ಲಮ್ ಇಲ್ಲ ಅಂತ ಪ್ರಾಬ್ಲಮ್ ಇಲ್ಲ, ಒಪ್ಕೊಂಡಿದ್ದಾರೆ. ಓಕೆ, ಅಲ್ಲ ಈಗ ನೀವು ಮಾಡಿದ ಯೋಜನೆ ಇರಬಹುದು ಅಥವಾ ಕಾಂಗ್ರೆಸ್ನವರು ಮಾಡಿದ ಯೋಜನೆ ಇರಬಹುದು, ಇಂಪ್ಲಿಮೆಂಟೇಷನ್ ಅದನ್ನ ಮುಂದುವರಿಸಿಕೊಂಡು ಹೋಗಬಾರ್ದು ಅಂತ ನೀವು ಹೇಳುದಾ? ಅಥವಾ ಒಂದು ಸಣ್ಣ ಮಾತಿಗೆ ಅದನ್ನೇ ಹಿಡ್ಕೊಂಡು ಕೂತ್ರೆ ಅದಕ್ಕೆ ಇವ್ರಿಗೆ ಬೇರೆ ಮುಂದುವರಿಸಬಾರ್ದು ಅಂತ ನಾವು ಮಾಡಿದಲ್ಲ, ಮುಂದುವರಿಸಬೇಕು ಅಂತಲೇ ಮಾಡಿದ್ದು. ಗ್ಯಾಸ್ ಸಬ್ಸಿಡಿಯನ್ನ ನಿಜವಾಗಿ ಯಾರಿಗೆ ಸಿಗಬೇಕು ಆದ್ರೂ ಸಬ್ಸಿಡಿ ಅಂತವರ ಖಾತೆಗೆ ಸಿಗಬೇಕು, ಅದನ್ನು ದಲ್ಲಾಳಿಗಳನ್ನು ಮಧ್ಯವರ್ತಿಯಾಗಿ ತಿನ್ನಬಾರ್ದು ಎಂಬ ಉದ್ದೇಶ ನಾವು ಮಾಡಿದ್ದು. ಆದ್ರೆ ನಾವು ಮಾಡೋದನ್ನು ವಿರೋಧಿಸಿದವರು ಈಗ ಅದನ್ನೇ ಅಕ್ಸೆಪ್ಟ್ ಮಾಡಿದ್ದಾರೆ. ಮಾತ್ರ ಅಲ್ಲ, ಎಲ್ಲಕ್ಕೂ ಅನ್ವಯಿಸುವಂತೆ ಮಾಡಿದ್ದಾರೆ. ಈಗ ಇವರು ಮಾಡುವಾಗ ಸರಿ, ನಾವು ಮಾಡುವಾಗ ತಪ್ಪು. ನೀವು ಮಾಡೋ ತಪ್ಪು ಅಂತ ನಾವು ಹೇಳಿರ್ಲಿಲ್ಲ, ಸರಿಪಡಿಸ್ಕೊಳ್ಳಿ ಅಂತ ಹೇಳಿದ್ದು. ಆಮೇಲೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿದೀವಿ. ನೀವು ಮಾಡಿದ್ದೇನೆ ನಾವು ಇಂಪ್ಲಿಮೆಂಟ್ ಮಾಡಿದೀವಿ, ನೀವು ಖುಷಿ ಪಡ್ಬೇಕು ಹೊರತು ಅದನ್ನ ನೀವು ಖುಷಿ ಪಡ್ಲಿಕ್ಕೆ ನಾವು ಮಾಡಿದ್ದು. ಮತ್ತೊಂದು, ಬ್ಯಾಂಕಿಗೆ ನೇರವಾಗಿ ಹಣ ಹೋಗುವಾಗ ಸಬ್ಸಿಡಿ ಆನ್ಲೈನ್ ಕ್ಲಿಯರೆನ್ಸ್. ಇವತ್ತಿಗೆ ಬ್ಯಾಂಕ್ ಗ್ಯಾಸ್ ಬುಕ್ ಮಾಡ್ಲಿಕ್ಕೆ 24 ಗಂಟೆಗಳಿಗೆ ಗ್ಯಾಸ್ ಬಂದು ಮನೆಗೆ ಮುಟ್ತದೆ. ಇಷ್ಟು ಒಳ್ಳೆ ವ್ಯವಸ್ಥೆ ಮಾಡುವಾಗ ನೋಡಿ, ಇದು ನಮ್ಮ ದೊಡ್ಡ ದೇಶ, 125 ಕೋಟಿ ಜನಸಂಖ್ಯೆ, ಒಮ್ಮೆಲೆ ಯಾವ್ದು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. 1 by 1 ಅದನ್ನ ಸರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 70 ವರ್ಷದ ಹೊಳಕನ್ನು ಒಮ್ಮೆ 4 ವರ್ಷಕ್ಕೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡಿದ್ದೆ ನಾವು. ಈ ಬ್ಯಾಂಕಿಂಗ್ ಆಧಾರ್ ಕಾರ್ಡ್ ಬಂದ ತಂದತೆ ನಾವು. ಒಂದು ಕರೆ ಸ್ವೀಕರಿಸ್ತೇನೆ, ಅವರು ಕರೆಕ್ಟ್ ಆಗಿ ಮಾತಾಡ್ತಾರೆ ನೋಡೋಣ. ಹಲೋ, ನಮಸ್ತೆ, ಹೇಳಿ. ನಮಸ್ತೆ ರಾಜೇಶ್ ಅವರೇ, ಮಾತಾಡಿ. ನಮಸ್ಕಾರ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕೂಡ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎರಡು ಅವರವರ ಪೋರ್ಷನ್, ಅವರವರ ಪರ್ಸೆಂಟೇಜ್, ಅವರವರ ಏನು ಶೇರ್ ಉಂಟು ಅದನ್ನು ಕಡಿಮೆ ಮಾಡಿದೆ. 10% ಕಡಿಮೆ ಮಾಡಿದ್ರೆ ಸಾಕು. ಅದು ಜನಸಾಮಾನ್ಯಕ್ಕೆ ಅದೊಂದು ಹೊರೆ ತೆಗಿದಾಗ. ಇನ್ನೊಂದು ವಿಚಾರ ಏನಂತ ಕೇಳಿದ್ರೆ, 5 ವರ್ಷದಲ್ಲಿ ಕರ್ನಾಟಕ ಬೇಕಾದಷ್ಟು ಅನುಕೂಲತೆಗಳನ್ನು ಕೊಟ್ಟಿದೆ, ಬೇಕಾದಷ್ಟು ಡಿಕ್ಲೇರ್ ಏನೇನು ಪ್ರೋಗ್ರಾಮ್ ಡಿಕ್ಲೇರ್ ಮಾಡಿದೆ. ಡಿಕ್ಲೇರ್ ಮಾಡಿದ್ರಲ್ಲಿ ಎಲ್ಲ ಸರಿಯಾಗಿ ಕ್ರಮಬದ್ಧವಾಗಿ ಜನಸಾಮಾನ್ಯನ ಕೈ ಸೇರಿದೆಯಾ, ಎಲ್ಲ ಕ್ರಮಬದ್ಧವಾಗಿ ಬಡವರ ಕೈ ಸೇರಿದೆಯಾ, ಅದರಲ್ಲಿ ಎಷ್ಟೋ ಜನ ಮಧ್ಯವರ್ತಿಗಳು ಹೋಗಿರುವ ಒಂದು ವಿಚಾರ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಾವು 65-70 ವರ್ಷದಿಂದ ರಾಜ್ಯಕ್ಕೆ ನೋಡಿರ್ತಾರೆ. ಮೋದಿಗೆ ಹಣ ಮಾಡಿ, ಮನೆ ಮಾಡಿ, ಬಂಗಾರ ಮಾಡಿ, ಕುಟುಂಬಕ್ಕೆ ಬೇಕಾದಷ್ಟು ಆಸ್ತಿ ಮಾಡೋ ಭಾವನೆ ಏನಾದ್ರು ಉಂಟಾ? ಶೇಖರ್ ಮುಖ್ಯಮಂತ್ರಿ ಅನ್ನೋದು ರಿಕ್ವೆಸ್ಟ್.
ಏನಂತ ಹೇಳಿದ್ರೆ ಆ ಭಾವನೆ ಇದ್ದಂತ ವ್ಯಕ್ತಿಗಳನ್ನ ನಾವು ದೂಷಣೆ ಮಾಡ್ಬೋದು. ಈಗ ನಾವು ಜನಸಾಮಾನ್ಯ, ನಾವು ಸಾಧಾರಣ 40 ವರ್ಷದ ಓಟು ಹಾಕೊಂಡು ಬಂದವು. ಎಲ್ಲ ರಾಜ್ಯ ಸಾಧಾರಣ ರಾಜಕಾರಣಿಗಳು ಎಲ್ಲ ಬಿಜೆಪಿ ಜಯಂಗಪ್ಪ ಕಾಲದಿಂದ ನಾನು ನೋಡ್ಕೊಂಡು ಅಷ್ಟು ಕಾಲ ನೋಡ್ಕೊಂಡು ಬಂದಂತ ವ್ಯಕ್ತಿಗಳು. ಹಾಗಿರುವಾಗ ಆ ಭಾವನೆ ಇದ್ದಿದ್ರೆ, ಹಣ ಮಾಡೋ ಭಾವನೆ ಇದ್ದಿದ್ರೆ, ದೇಶದ ಮತದಾರರ ದೇಶದ ಬದುಕುವನ್ನು ಮೇಲೆ ಪ್ರೀತಿ ಇಲ್ಲದಿದ್ರೆ ಆ ವ್ಯಕ್ತಿ ಈಗ 100-1000 ಕೋಟಿ ಮಾಡಿದಂತ ವ್ಯಕ್ತಿಗಳನ್ನ ನಾನು ಹೆಸರು ಬೇಕಾದ್ರೆ ಹೇಳ್ಬಲ್ಲೆ, ಇನ್ನೊಂದು ಬೇಕಾದ್ರೆ ಟಿಪ್ಪಣಿ ನಾನು ಹೇಳ್ತೇನೆ. ಆದ್ರಿಂದ ಆ ಭಾವನೆ ಇದ್ರೆ ನಾವು ಮತದಾರ ಕೂಡ ನಾನು ಪ್ರಧಾನಮಂತ್ರಿ ದೂಷಣೆ ಮಾಡ್ತೇನೆ ಅಂತ ಭಾವನೆ ಉಂಟಾ? ಅದನ್ನು ಸುಧಾರಿಸ್ಕೊಂಡು ಹೋಗುವ ಒಳ್ಳೆಯದು. ಅಲ್ಲ ರಾಜೇಶ್ ಅವರೇ, ಹಾಗೆ ನೋಡಿದ್ರೆ ಮನಮೋಹನ್ ಸಿಂಗ್ ಅವರು ಕೂಡ ಭ್ರಷ್ಟಾಚಾರಿಗಳಲ್ಲ, ಅವರ ಮೇಲೆ ಕೂಡ ಯಾವುದೇ ಹಣ ಮಾಡಿದಂತ ಆರೋಪ ಇಲ್ಲ. ಬಂಗಾರವಂತ ವ್ಯಕ್ತಿಗಳಿದ್ದಾರೆ, ಮನಮೋಹನ್ ಸಿಂಗ್ ಅವರ ಜಂಪ್ ಕೊಡ್ತಾನೆ. ಆದ್ರೆ ಅದು ಬೇರೆ ವ್ಯಕ್ತಿಗಳು ಮಾತ್ರ ಕಾಂಗ್ರೆಸ್ ಇದ್ದಾರೆ, ಬಿಜೆಪಿಗಳಿದ್ದಾರೆ, ಎಲ್ಲಾ ಪಕ್ಷಗಳು ಇದ್ದಾರೆ. ಆದ್ರೆ ಜಾಸ್ತಿ ಪಕ್ಷಕ್ಕೆ ಹಣ ಮಾಡೋ ಭಾವನೆಯಿಂದ ರಾಜಕೀಯಕ್ಕೆ ಬಂದಂತ ವ್ಯಕ್ತಿಗಳೇ ಜಾಸ್ತಿ ಇರು. ಅವರ ಕುಟುಂಬ ಸಂಸಾರ, ಅವರ ಹೆಂಡತಿ ಮಕ್ಕಳನ್ನು ಒಳ್ಳೆದರೆ ಇರುವಂತ ಭಾವನೆ ಬಿಟ್ಟು ಜನಸಾಮಾನ್ಯ ಬಡವ ಮತದಾರ ಅವನ ಕಡು ಬಡವ ಊಟದ ಗತಿಯನ್ನು ಅವನಿಗೆ ತೆಗೆಯದೆ ನಿಲ್ಲಿಸಿದ ಮನೆಯ ಈ ಭಾವನೆಯಲ್ಲಿ ಯಾವುದು ರಾಜಕೀಯ ಆಡಳಿತ ಮಾಡಿದಂತ ವ್ಯಕ್ತಿಗಳು ಬೇರೆ ವ್ಯಕ್ತಿಗಳು ಮಾತಾಡಿದ್ದಾರೆ, ಅವರು ಇಲ್ಲ. ಅದರಿಂದ ಇದನ್ನು ಅರ್ಥ ಮಾಡಿಕೊಂಡು ರಾಜಕಾರಣ ಮಾಡಿದ್ರೆ ಒಳ್ಳೆಯದು ಅಂತ ನನಗೆ ಭಾವನೆ. ಓಕೆ, ಸರಿ, ಧನ್ಯವಾದ ಕರೆ ಮಾಡಿದಾಗ. ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ. ಮೋದಿ ಅವರ ಹೆಸರು, ಅವರ ವರ್ಚಸ್ಸು ಮತ್ತು ಅವರ ಇಮೇಜೇ ಮುಂದಿನ ಬಾರಿ ಮತ್ತೊಮ್ಮೆ NDA ಸರ್ಕಾರವನ್ನು ದಡ ಮುಟ್ಟಿಸ್ತದೆ. ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ, ಒಂದು ಪುಟ್ಟ ವಿರಾಮದ ಬಳಿಕ. ಡೈರಿ ಡೇ ಯುನಿಟಿ ಹಾಸ್ಪಿಟಲ್ ಫಳ್ಳಿ ರೋಡ್ ಮ್ಯಾಂಗ್ಳೂರು ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ಮೋದಿಯವರ ಕೇಂದ್ರ ಸರ್ಕಾರ 4 ವರ್ಷವನ್ನು ಕಂಪ್ಲೀಟ್ ಮಾಡ್ತಾ ಉಂಟು, ಸಂಪೂರ್ಣಗೊಳಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಮುಂದಿನ 1 ವರ್ಷ ಅಂದರೆ ಚುನಾವಣಾ ವರ್ಷ, ಲೋಕಸಭಾ ಚುನಾವಣೆ ಮಟ್ಟಿಗೆ ಯಾವ ರೀತಿಯಲ್ಲಿ ಅವರು ಮತ್ತೆ NDAಯನ್ನು ಅಧಿಕಾರಕ್ಕೆ ತರುವಂಥ ಸಾಮರ್ಥ್ಯವನ್ನು ಇನ್ನೂ ಕೂಡ ಉಳಿಸಿಕೊಂಡಿದ್ದಾರೆ ಎನ್ನುವುದು ಆಡಳಿತ ವಿರೋಧಿ ಅಲೆ ಇದೆಯಾ ಅಂತ, ಅದು ಇಲ್ಲ ಅಂತ ಕನ್ಫರ್ಮ್, ಆಡಳಿತ ವಿರೋಧ ಅಥವಾ ಆ್ಯಂಟಿ ಇನ್ಕಂಬೆನ್ಸಿ ಇಲ್ಲ ಅಂತ? ಈಗ ನನ್ನಲ್ಲಿ ಕೇಳಿದರೆ ಖಂಡಿತವಾಗಿಯೂ ಜನರೋಷ ಹೋಗಿದ್ದಾರೆ. ಬಹುಶಃ ಈಗ BJPಯವರಲ್ಲಿ ಕೇಳಿದರೆ ಒಳ್ಳೆ ಮಾಡಿದ್ದಾರೆ, ಅದು ಹೇಳ್ತಾರೆ, ಅವರು ಹೇಳುವಂಥದ್ದೇ. ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಸಾಧನೆ ನಿಮ್ಗೆ ಗೊತ್ತಿರ್ಬೋದು, ಎಷ್ಟು ಅಭಿವೃದ್ಧಿ ಮಾಡಿದ್ದೇವೆ, ಆದರೂ ಜನ ನಮ್ಮನ್ನು ತಿರಸ್ಕರಿಸಿದ್ದಾರೆ. ಈಗ ಇವರು ಏನು ವಚನ ಕೊಟ್ಟಿದ್ದಾರೆ ಅದು ಖಂಡಿತವಾಗಿ ಅವರು ನಡೆಸಿದ್ದಾರೆ. 15 ಲಕ್ಷವನ್ನೇ ನೀವು ಇಟ್ಕೊಂಡಿದ್ದೀರಿ, ಕೇವಲ 15 ಲಕ್ಷ ಮಾತ್ರ ಅಲ್ಲ. ಈಗ ನಾವು ಹೇಳಿದ್ರೆ ಏನಾಗ್ತದೆ, ಇವರು ನಮ್ಮ ಮೇಲೆ ತಪ್ಪು, ನೀವು ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅಂತ ಹೇಳ್ತಾರೆ. ಬಟ್ 15 ಲಕ್ಷ ಅಲ್ಲಿ ಯಾವುದೇ ಗಂಗಾ ಸಫಾಯಿ ಆಗಿದಾ? ಇಲ್ಲ ಇಲ್ಲ. ನೋಡಿ ನಮ್ಮ ವಿದೇಶಾಂಗ ನೀತಿ ನೋಡಿ, ಪಾಕಿಸ್ತಾನ ಹಾಗೂ ನಮ್ಮ ನಡುವಂಥ ಸಂಬಂಧ ಏನು ಇಂಪ್ರೂವ್ಮೆಂಟ್ ಆಗಿದೆ. ದಿನ ಬೆಳಗಾದ್ರೆ ಮೊನ್ನೆ 5 ಜೀವಗಳ ಹತ್ಯೆ ಆಗಿದೆ, ದಿನ ಬೆಳಗಾದ್ರೆ ಹತ್ಯೆ ಆಗ್ತಾ ಉಂಟು. ಆದ್ರೂ ಇವರು ಹೇಳೋದು ವಿದೇಶಾಂಗ ನೀತಿ ಬದಲಾಗಿದೆ. ಚೈನಾದಲ್ಲಿ ಈಗ ನಮ್ಮ ನೆರೆ ಬಾರ್ಡರ್ ಅಲ್ಲಿ ಮಾರ್ಗ ಮಾಡ್ತಾ ಇದ್ದಾರೆ, ಡೋಕ್ಲಾಮ್ ಅಲ್ಲಿ. ನಾವೇನ್ ಪ್ರತಿಭಟನೆ ಮಾಡಿದೆವು, ಹೋಗಿ ಕೂತೆವು, ಹಿಂದೆ ಬಂದೆವು. ಆದ್ರೆ ನಾವ್ ಹೇಳೋದು ಅವರು ಹೋಗಿ ನಿಂತಿದ್ದಾರೆ, ಮಾಡಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ ಅಂತ. ಹಿಂದೆ ಓಡಿ ಬಂದೇವೆ ಅಂತ ಯಾರು ಹೇಳೋದಿಲ್ಲ. ನಾನು ಸೈನಿಕರನ್ನು ಕ್ರಿಟಿಸೈಸ್ ಮಾಡೋದಲ್ಲ, ಬಟ್ ವಿ ಡೋಂಟ್ ಹ್ಯಾವ್ ಆ ಬಗ್ಗೆ ಅವ್ರು ಕೇಳ್ತೇನೆ. ಸೈನಿಕರ ಒಂದು ರುಂಡ ಹೋದ್ರೆ ನಾವು ಅಲ್ಲಿ ಹೋಗಿ ಅಟ್ಯಾಕ್ ಮಾಡಿಕೊಂಡು ಬಂದು ಇನ್ನಷ್ಟು ತರ್ತೀನಿ ಲೆಕ್ಕ ಎಲ್ಲ ಹೇಳಿದ್ರು, ಅದು ಏನು ಆಗ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ಗೆ ಆರೋಪ. ಅದೇ ನನಗೆ ನಗು ಬಂತು. ಅದಕ್ಕಿಂತ ಮೊದಲೇ ಅವರು ಕೇಳಿದ್ದು ಕರ್ನಾಟಕದಲ್ಲಿ ನಾವು ಮಾಡಿದ 5 ವರ್ಷದಲ್ಲಿ ಮಾಡಿದ ಸಾಧನೆ ಹೇಳಿದರು. ಒಳ್ಳೆ ಸಾಧನೆ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಅದನ್ನು ಒಂದು 5 ಹೇಳ್ತೀನಿ ನಾನು. ಒಂದು, ಬೇಕಾದವರಿಗೆ ಒಂದು ಸಾದಿ ಬಗ್ಗೆ ಕೊಟ್ಟು ಒಳ್ಳೆ ಸಾಧನೆ ಮಾಡ್ಕೊಂಡಿದ್ದಾರೆ. ಒಂದು, ಬೇಕಾದವರ ಜಯಂತಿ ಕೊಟ್ಟು ವಿರೋಧದ ನಡುವೆ ಸಾಧನೆ ಮಾಡ್ಕೊಂಡಿದ್ದಾರೆ. ಒಂದು, ಕ್ಯಾಂಟೀನ್ ಬೇಡ ಅಂತ ಹೇಳಿ ಸಾಧನೆ ಮಾಡಿದ್ದಾರೆ. ಒಂದು, ಸ್ಟೀಲ್ ಬ್ರಿಡ್ಜ್ ಬಗ್ಗೆ ಕೋಟಿ ಹೊಡೆಯುವಂಥ ಪ್ಲಾನ್ ಸಾಧನೆ ಮಾಡಿದ್ದಾರೆ. ಒಂದು, ಈಗ ಬಂದಂಥ ಸರ್ಕಾರಕ್ಕೆ ಇವರು ಮಂಡಿ ಊರಿ ಟವಲ್ ಹಾಸಿ ಭಿಕ್ಷೆ ಬೇಡುವಂಥದ್ದು ಸಾಧನೆ. ಭಿಕ್ಷೆ ಬೇಡುವಂಥ ಸಾಧನೆ ಅಂತ ಇವರು ಹೇಳ್ಕೊಂಡಿದ್ರೆ ಅದು. ಮತ್ತೆ ರಕ್ಷಣಾ ಸಚಿವರ ಬಗ್ಗೆ, ಅವರು ಸೈನಿಕರ ಬಗ್ಗೆ ಹಿಂತಿರುಗಿ ಓಡಿ ಬಂದಿದ್ದಾರೆ ಅಂತ ಅದಕ್ಕೆ ಸಾರಿ ಕೇಳ್ಬೇಕು. ಅವ್ರಿಗೆ ಸಾರಿ ಕೇಳಬೇಕು. ಯಾಕಂದ್ರೆ ನಾವು ಮಾಡಿದ್ದು ಇದನ್ನು ಅವರು ಅಪಹಾಸ್ಯ ಮಾಡಿದ್ರು. ರಾಹುಲ್ ಗಾಂಧಿ ಅಪಹಾಸ್ಯ ಮಾಡಿ ತೋರಿಸ್ಕೊಡಿ ಅಂತ ಕೇಳಿದ್ರು. ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ಅವರು ಹೇಳಿದ್ರು ಅಂತ ಮುಗಿಲಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಅವರು ಅನುಮಾನ ವ್ಯಕ್ತಪಡಿಸಿದ್ರು. ರಾಹುಲ್ ಗಾಂಧಿಗೆ ತಕ್ಕ ಉತ್ತರ ಭಾಷಣದಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಕೊನೆಗೆ
ಎಷ್ಟು ಮಾಡಬೇಕು ಅಷ್ಟು ಸಾಧ್ಯವಾಗಿದೆ ಮಾಡ್ತಾ ಇರುವವರಿಗೆ ಇವರು ಬೆರಳು ತೋರಿಸ್ತಿದ್ದಾರೆ. 4 ಬೆರಳು ಸತತ 60-50 ವರ್ಷದಲ್ಲಿ 58 ವರ್ಷದಲ್ಲಿ ಇವರಿಗೆ ಅವ್ರು ಹೇಳಿದ್ರು ಜಮ್ಮು ಕಾಶ್ಮೀರದಲ್ಲಿ ನೀವು ಭಯೋತ್ಪಾದನೆ ಚಟುವಟಿಕೆಯನ್ನು ಕಡಿಮೆ ಮಾಡಲಿಲ್ಲ ಆಗ್ಲಿಲ್ಲ ಅಂತ. ಅಲ್ಲ, ಭಯೋತ್ಪಾದನೆ ಕಟಿಬದ್ಧ ಸೃಷ್ಟಿ ಮಾಡಿದ್ದು ಅಲ್ಲಿ 10,000 ರೂಪಾಯಿ ನೋಟ್ ಪ್ರಿಂಟ್ ಡೌನ್ ಆದ ನಂತರ ಡೌನ್ ಆಗಿದೆ. ಆ ನೋಟ್ ಪ್ರಿಂಟ್ ಕೊಟ್ಟು ಅದಕ್ಕೋಸ್ಕರ ಆ ನೋಟ್ ಪ್ರಿಂಟ್ ಬಗ್ಗೆ ವ್ಯವಸ್ಥೆ ಮಾಡಿಕೊಂಡು ಅದನ್ನ ಚೇಂಜ್ ಮಾಡಿದ್ದು. ಈಗಲೂ ಕೂಡ ಆತರ ಮಾಡಬಾರ್ದು ಅಂತ ಹೇಳಿ ಗಡಿ ರೇಖೆಯಿಂದ ಹಣ ಕೊಟ್ಟು ಒಳಗ್ಬಿಡುವಂತ ಪದ್ಧತಿಯನ್ನು ಕಟ್ಟಿ ಹಾಕಿದ್ದಾರೆ ಅವರು. ಆಮೇಲೆ ನಮ್ಮ ಪಾಕಿಸ್ತಾನದವರು ನಮ್ಮ ವೇಷ ಹಾಕೊಂಡು ಇಂಡಿಯಾದ ವೇಷ ಹಾಕೊಂಡು ಅಲ್ಲಿ ದಲ್ಲಾಳಿ ಮಾಡುವಂತವ್ರನ್ನ ಕಟ್ಟಿ ಹಾಕಿದ್ದಾರೆ. ಎಷ್ಟೋ ಕಿಲೋಮೀಟರ್ ಕಟ್ಟೆ ಸ್ಟೀಲ್ ಇದನ್ನ ಬಂದ್ ಮಾಡಿ ಒಳ ನುಸುವಿಕೆ ಬಂದ್ ಮಾಡಿದ್ದಾರೆ. ಅದು ಎಲ್ಲೋ ಒಂದು ವಿಷಯ ಹೇಳುವುದಲ್ಲ, ಅಲ್ಲಿ ಹೋಗಿ ನೋಡ್ಬೇಕು, ಅಲ್ಲಿ ವರದಿ ತರಿಸ್ಕೊಳ್ಳಿ ನೀವು. ಇಂಡಿಯಾ ಟುಡೇ ಅಲ್ಲಿ ನೋಡಿ, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹಿಂದೂ ಅಲ್ಲಿ ಬಂದಿದೆ, ಅದು ನೋಡ್ಬೋದು. ನೋಡಿ, ಜಮ್ಮು ಕಾಶ್ಮೀರದಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಮುಸ್ಲಿಂ ಸಂಘಟನೆಯೊಂದಿಗೆ ಇವರು ಅಧಿಕಾರವನ್ನು ಮಾಡಿದರು. ಅದರಿಂದ ಏನೂ ಆಗಿಲ್ಲ ಅಂತ ಹೇಳುದು. PDP-ಯೊಂದಿಗೆ ಇವರ ಸಿದ್ಧಾಂತ ಮಾತಾಡುವಾಗ ನಮ್ಮ ಸಿದ್ಧಾಂತ ಹಿಂದುತ್ವ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಮಾಡಿದ್ರು. ಮಾಡಲಿ. ಈಗ ಜಮ್ಮು ಕಾಶ್ಮೀರದಲ್ಲಿ ಹೆಣ್ಣು ಮಕ್ಕಳು ಸಮೇತ ಕಲ್ಲು ಹಿಡಿದು ತೂರಾಟ ಮಾಡುವಂತಹ ಸಂದರ್ಭ ಬಂದಿದ್ದರೆ ಈ BJP PDP-ಯ ಆಡಳಿತದಲ್ಲಿ. ಇನ್ನೂ ಒಂದು ಮಾತು ಹೇಳಿದವರು, ಇವರು ಕಾಂಗ್ರೆಸ್ನವರು ಕೈ ಮುಗಿದು ಕುಮಾರಸ್ವಾಮಿಯನ್ನು ಬೇಡಿದರು ಅಂತ. ಇವರು 2006ರಲ್ಲಿ ಏನು ಮಾಡಿದ್ದು? ಧರ್ಮಸಿಂಗ್ ಮತ್ತು ಕುಮಾರಸ್ವಾಮಿಯ ನಮ್ಮ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಇವರು ಕುಮಾರಸ್ವಾಮಿಯನ್ನು ಎಳೆದು ಅವರಿಗೆ ಸಪೋರ್ಟ್ ಮಾಡಿ ಮುಖ್ಯಮಂತ್ರಿ ಮಾಡಿದ್ದು ಇವರು. ಅವರು ಬಂದದ್ದು ನಾವು ಒಂದೇ ನಿಮಿಷ. ಈಗ ಇವರು ಹೋಗಿ ಮಂಡಿಯವರು ಟವಲ್ ಹಾಸಿದ್ದಾರೆ. ಆ ಟೈಮಲ್ಲಿ ಕುಮಾರಸ್ವಾಮಿ ತಂದೆಯ ವಿರುದ್ಧವಾಗಿ ಅವರು ಮಾತಾಡಿದ್ದಕ್ಕೆ ಕಾಂಗ್ರೆಸ್ನವರ ಮೇಲೆ ಹಠಕ್ಕೆ ನಮ್ಮೊಟ್ಟಿಗೆ ಬಂದಿದ್ರು, ಅಧಿಕಾರ ನಡೆಸಿದ್ರು, ವಚನ ಭ್ರಷ್ಟ ಆದ್ರು, ಸ್ವತಂತ್ರವಾಗಿ ಮಾಡಿದ್ರು. ಆಮೇಲೆ ನಿಮ್ಮ ಒಟ್ಟಿಗೆ ಬರುವುದು, ನಾವು ಬಗ್ಗುವುದು, ಇದು ವ್ಯತ್ಯಾಸ ಅಷ್ಟೇ, ಪರವಾಗಿಲ್ಲ ಬಿಡಿ. ಈಗ ಪ್ರಶ್ನೆ ಇರೋದು, ಮತ್ತೆ ಮೋದಿ ಸರ್ಕಾರಕ್ಕೆ ಬಂದ್ರೆ ಜೀವನಾಶ ಔಷಧಗಳನ್ನು 50% ಜನರಿಕ್ ಔಷಧ ಅಂತೇಳಿ ಕಡಿಮೆ ಮಾಡಿದ್ದಾರೆ. ಮತ್ತ ಕಡೆಯಲ್ಲಿ ನೋಟ್ ಬಂದಿನ ನಿಮ್ಮ ಪ್ರಕಾರ, ನನ್ನ ಪ್ರಕಾರ ತುಂಬಾ ಕಪ್ಪು ಹಣ ಎಲ್ಲೆಲ್ಲಿ ಇತ್ತು ಅದೆಲ್ಲ ಹೊರಗೆ ಬಂದಿ ಅಂತ ನಿಮ್ಗೆ ಅದು ಅನಿಸ್ತಾ ಇಲ್ವೋ? ಇನ್ನೊಂದು ಸೇಮ್ GST ಮಾಡಿದ ಕಾರಣ ಟ್ಯಾಕ್ಸ್ ಕಟ್ಟದೆ ಅದನ್ನು ಉಳಿಸ್ತಾ ಇದ್ದಂಥವ್ರು ಅಥವಾ ಮೋಸ ಮಾಡ್ತಿದ್ದವರಿಗೆ ಟ್ಯಾಕ್ಸ್ ಕಟ್ಟುವಂತ ವ್ಯವಸ್ಥೆ ಆಗಿದೆ. ಸೊ ಹೀಗೆ ಅನೇಕ. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಈಗ ನೀವು ಹೇಳಿದ್ರಿ ಕಳ್ಳಧನ ಹೊರಗೆ ಬಂದಿದೆ ಅಂತ. ಈಗ ಕಳ್ಳಧನ ನೀವು ಹೇಳಿದ್ರಲ್ಲ, ಆನ್ ದ ಡೇ ಆಫ್ ಡಿಮಾನಿಟೈಸೇಷನ್ 15.44 lakh crore ಇತ್ತು. ಸೊ ಔಟ್ ಆಫ್ ದ್ಯಾಟ್ 15.28 lakh crore ವಾಪಸ್ ಬಂದಿದೆ. ದಟ್ ಮೀನ್ಸ್ 16,000 crore is a profit. That means 21,000 crore is a expense. 16,000 crore ಪ್ರಾಫಿಟ್ ಆಗಿ 21,000 ಕೋಟಿ ಕಾಸ್ಟ್ ಆಫ್ ಪ್ರಿಂಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್. ಅದರ ಅರ್ಥ ಏನು? 5,000 ಕೋಟಿ ಲಾಸ್. ಸೊ ನೀವು ಹೇಳ್ತೀರಿ ಕಪ್ಪು ಹಣ ಬಂದಿದೆ, ಎಲ್ಲಿ ಬಂದಿದೆ ಅಂತ ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಅದಕ್ಕೆ ಉತ್ತರ ಕೊಡ್ತೇನೆ. ಇನ್ನು ಇನ್ವೆಸ್ಟ್ಮೆಂಟ್ ಹೊಸ ಕಂಪನಿ ಮಾಡುವಾಗ ಯಾವುದೇ ಇರಲಿ, ಪದಾರ್ಥ ಪ್ರಿಂಟ್ ಮಾಡ್ಲಿಕ್ಕೆ ಆಗಲಿ, ನೋಟ್ ಪ್ರಿಂಟ್ ಆಗಲಿ, ಅದು ಇಷ್ಟು ದೊಡ್ಡ ಕೊಳಚೆಯನ್ನು ತೆಗಿಬೇಕಾದ್ರೆ ಅದು ಖಂಡಿತವಾಗ್ಲೂ ಅದಕ್ಕೆ ಎಕ್ಸ್ಪೆನ್ಸ್ ಬಂದೇ ಬರ್ತದೆ. ಅದನ್ನು ಅರ್ಥ ಮಾಡ್ಕೋಬೇಕು ಮೈ ಫ್ರೆಂಡ್. ಒಂದು. ಎರಡನೇದಾಗಿ ನಾವು ಅಷ್ಟು ಮಾಡುವಾಗ ನಮ್ಮ GDP ಈಗ ಯಾವ ರೇಟಿಗೆ ಬಂದಿದೆ, GST ಯಾವ ತರ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾ ಉಂಟು, ಇದನ್ನೆಲ್ಲ ಅವ್ರು ಲೆಕ್ಕ ಹಾಕೊಳ್ಬೇಕು. ಅದರಿಂದ ಎಷ್ಟು ಬ್ಯಾಂಕ್ಗಳು ಈಗ ಬ್ಯಾಂಕ್ ಡೋಲಾಯಮ ಆಗ್ತಿತ್ತು, ಬೇಕಾದ್ರೆ ಬ್ಯಾಂಕ್ ಅಧಿಕಾರ ಬ್ಯಾಂಕ್ CEO ಹತ್ರ ಕೇಳಿ, ಡೋಲಾಯಮನೆ ಆಗ್ತಿತ್ತು ಬ್ಯಾಂಕ್. ಅದು ಮಾಡಲಿಲ್ಲ ಅನ್ನೋದು ಅನಿವಾರ್ಯತೆ. ಅದು ಮಾಡಿದ್ರೆ ನಾವು ನೀವೆಲ್ಲ ಬದುಕಿದ್ದೇವೆ. ಸರ್ GST ಬಗ್ಗೆ ಹೇಳಿದ್ರು. GST ವಾಟ್ ದೇ ಪ್ರೆಡಿಕ್ಟೆಡ್ ಈಸ್, ನಮ್ಮ ಪ್ರಕಾರ 14% GST. ಅವರು ಹೇಳಿದ್ದೇನು? 1 nation 1 tax. But what they done is 1 nation multiple tax. Right now 28% tax. It is beyond the, ಮೂಗಿನ ಮೇಲೆ 20% ಯಾವುದು ಹೇಳು? 28% ಉಂಟಲ್ಲ, ಎಲ್ಲ ಅಕೌಂಟು ಇಲ್ಲ. ಲಾಸ್ಟ್ ಟೈಮ್ ತುಂಬಾ ಇದಕ್ಕೆ 5 ಇದ್ದದ್ದು ಅಲ್ಲ, 15 5 ಅಲ್ಲ. ಇವರು ಹೇಳಿದಂತೆ ಏನಾಗಿದೆ ಗೊತ್ತಾ, ಕೆಲವು ಗೂಡಂಗಡಿಗಳಲ್ಲಿ ಅವರು ಆಕ್ಚುಲಿ ಟ್ಯಾಕ್ಸ್ ಇದು ಪೇಮೆಂಟ್ ಇದು ಮಾಡ್ತಿರಲಿಲ್ಲ, IT ಫೈಲ್ ಮಾಡ್ತಿರ್ಲಿಲ್ಲ, GST ಬಗ್ಗೆ ಒಟ್ಟಾರೆ ಮಾಡ್ತಾ ಇದ್ರು. ಎಸ್ಪೆಷಲಿ ನೀವು ಮಧು ಪಾನ್ಪಾರಗಿಂತ ವಿಷಯಗಳೆಲ್ಲ ಒಟ್ಟಾರೆ ಗೋಲ್ಮಾಲ್ಗಳಾಗ್ತಿದ್ದು. ಅಂತ ಯಾವುದೋ ಒಂದು ಅದು ಬಂದು ಅವತ್ತು ಯಾರೋ ಒಂದು ಜನ ಆರ್ಗ್ಯುಮೆಂಟ್ ಮಾಡಿದ್ರು, ಎಲ್ಲಿ 25% ತೋರಿಸಿ ಅಂತ ಹೇಳೋದು ಕೋರ್ತಿಲ್ಲ, ಮತ್ತೆ ಯಾವುದೋ ಬಿಲ್ ಹರಿದಾಕಿದ್ದಕ್ಕೆ ತೋರಿಸಿದ್ದಾರೆ. ಅದು ಇನ್ನೂ ಬರಲಿಲ್ಲ, ಬರೀ ಸುದ್ದಿ, ಗಾಳಿ ಮಾತಿಗೆ ಮೈ ಫ್ರೆಂಡ್ ಕಿವಿ ಕೊಡಬೇಡಿ. GST ಇಂದ ಈ ದೇಶ ಉದ್ಧಾರ ಆಗ್ತಾ ಉಂಟು, ಇನ್ನೂ ಉದ್ಧಾರ ಆಗ್ತದೆ. ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸ್ ಹರಿದು ಬರ್ತಾ ಉಂಟು ಅಂತ ಒಪ್ಪಿಕೊಳ್ಳುದಿಲ್ವ ಹಾಗಾದ್ರೆ ಶೇಖರ್ ಪೂಜಾರಿ ಅವರೇ? ಅನಿವಾರ್ಯ ಕಟ್ಟಬೇಕಾಗಿದೆ. ನಾನು ಹೇಳೋದಾಗಲ್ಲ. ಟ್ಯಾಕ್ಸ್ ಕಟ್ಟಿರ್ಬೋದು, ಬಟ್ ಇಟ್ ಈಸ್ ಬಿಯಾಂಡ್ ದ ಸರ್ಟೇನ್ ಲೆವೆಲ್. ಈಗ ಉದಾಹರಣೆಗೆ ಒಬ್ಬ ರೈತನ ಮೇಲೆ ಅಕ್ಕಿ ಗಿರಣೆ ಮೇಲೆ ಇವರು GST ಹಾಕಿದರೆ ವಾಟ್ ಇಸ್ ಇಸ್ ಫೇಟ್?
ನೀವು ಹಾಕಿ, ಬಂಗಾರದವನಿಗೆ ಮೇಲೆ ಹಾಕಿ, ವಜ್ರದವನ ಮೇಲೆ ಹಾಕಿ, ಬಟ್ ನಾಟ್ ಟು ದ ಪೂರೆಸ್ಟ್ ಟು ದ ಪೂರ್. ಇದನ್ನು ನಾವು ಹೇಳುವಂಥದ್ದು, ಇದನ್ನು ಮಾಡಬೇಡಿ ಅಂತ. ಇವರು GST ಬಂಗಾರದವನಿಗೆ ಬಿದ್ದಿದೆ, ಬಂಗಾರದವನಿಗೆ GST ಬಿದ್ದಿದೆ. ಈಗ 916ಗೆ ಹಾಕ್ತಿದ್ದಾರೆ ಅವರು ಅದ್ರ ಬದಲು ಮೇಕಿಂಗ್ ಚಾರ್ಜ್ ಅಲ್ಲಿ ಹಣ ಮಾಡ್ಲಿಕ್ಕೆ ನೋಡ್ತಿದ್ದಾರೆ. ಬಂಗಾರದವರಿಗೆ ಬಂದಾಗಿದೆ ಅದು. ಆದ್ರೆ ಇವ್ರು ಹೇಳೋ ರೀತಿ ಅಕ್ಕಿ ಗಿರಣಿ ಅಂದ್ರೆ 100 ಪದಾರ್ಥಗಳು ಇಟ್ಕೊಳ್ಳುವಾಗ 2 ಪದಾರ್ಥಕ್ಕೆ ಪೆಟ್ಟು ಬೀಳ್ತದೆ. ಫಾರ್ ಅವ್ರಿಗೆ ನಾನು ಉದಾಹರಣೆಗೆ ಒಂದು ಕೊಡ್ತೀನಿ. ಒಂದು ಯಾವ್ದಾದ್ರು ಒಂದು ಕಂಪನಿ, ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಂಪನಿಯಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ 10 ಜನ ಇರ್ತಾರೆ, ಅವರಿಗೆ 150 ರೂಪಾಯಿ ಹೈಕ್ ಆಗ್ತದೆ. ಅದೇ 150 ಜನ ಇರೋ ಜಾಗದಲ್ಲಿ 50 ರೂಪಾಯಿ ಹೈಕ್ ಆಗ್ತದೆ. ವಿಚ್ ಇಸ್ ದ ಬೆಸ್ಟ್? 150 ರೂಪಾಯಿ 8 ಜನಕ್ಕೆ 10 ಜನ ಕೊಡೋದು ಒಳ್ಳೆಯದು, 150 ಜನಕ್ಕೆ 50 ರೂಪಾಯಿ ಹೆಚ್ಚು ಮಾಡೋದು ಒಳ್ಳೆಯದು? ಯಾವ್ದು ಒಳ್ಳೆಯದು? ಆ ತರದಲ್ಲಿ ಹೋಗಿದೆ, ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ. ನೀವು ಸಣ್ಣ ಪುಟ್ಟ ಅಂತ ಹೇಳಿ ಇದು 20 ಲಕ್ಷ ವಹಿವಾಟು ಇರುವವರಿಗೆ ಮಾತ್ರ ಇದು ಇದೆ ವಿನಃ ಇದು ನೀವು ಸಣ್ಣ ಪುಟ್ಟ ಹಾಕಿದವರಿಗೆಲ್ಲ ನಷ್ಟ ಉಂಟು ಅಂತ ಹೇಳಿದ್ರೆ ಅದು ಎಲ್ಲೋ ಅವರಿಗೆ ಮಾಹಿತಿ ಇಲ್ಲ. ಅವರಿಗೆ ವಿಶೇಷವಾಗಿ ಗುಡಿ ಕೈಗಾರಿಕೆಗಳಿಗೆ ಉಂಟು, ನೀವು ಇಲ್ಲ ಅಂದರೆ ನಾನು ಒಪ್ಪೋದಿಲ್ಲ. 5%, 8%, 12%, 15%, 28% ಈ ಸ್ಲ್ಯಾಬ್ ಅಲ್ಲಿ ಉಂಟು. ಇವರು ಇಲ್ಲ ಅಂತ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಮಾಹಿತಿ ಕೊರತೆಯಿಂದ ಬೇರೆಯವ್ರ ಹತ್ರ ಕೇಳಿದಾಗ ಗೂಡಂಗಡಿಯವನು ಮತ್ತೊಬ್ಬನು ವಗರೆ ಒಂದು ಹೇಳ್ತಿದ್ದಾರೆ. ಅವ್ರು ಇವತ್ತು ಬಂದು ತೋರಿಸಿ, ಯಾವ್ದಾದ್ರು ಒಂದು 28% ಇದ್ರೆ ಬೇಕಾದ್ರೆ ಅವ್ರು ಕರ್ಕೊಂಡು ಬಂದು ತೋರಿಸಿ ಗುಡಿಕಾಯರಿಗೆ. ಖಂಡಿತವಾಗ್ಲಿಲ್ಲ. ಅಂಥದ್ದಿದ್ರೆ ನಮ್ಮ ಮೋದಿ ಅವರಿಗೆ ನಾವೇ ಲೆಟರ್ ಬರೆದು, ಒಬ್ಬ ಸಾಧಾರಣ ವ್ಯಕ್ತಿ ಲೆಟರ್ ಬರೆದೇ ತಗೊಂಡು ಓದುವಂಥ ಸಜ್ಜನಿಕೆ ವ್ಯಕ್ತಿತ್ವ ಇರೋದು ನರೇಂದ್ರ ಮೋದಿ, ಈ ಪ್ರಧಾನಿ. ಖಂಡಿತ ಆ ಥರದಿದ್ದರು ಹೇಳಿದ್ದಾರೆ ಅವರು. ಎಲ್ಲಿಯಾದರೂ ಅಂಥ ವಿಷಯ ಇದ್ದರೆ ನಮಗೆ ಹೇಳಿ, ಪತ್ರದ ಮೂಲಕ ಕೊಡಿ. ಇಂಥ ಮಾಧ್ಯಮದ ಮೂಲಕ ಅವರಿಗೆ ಮುಟ್ತಾ ಇರ್ತದ? ಅವರು ಮನ್ ಕಿ ಬಾತ್ ಅಂತ ಹೇಳ್ತಾರೆ, ಎಷ್ಟೋ ಜನ ಮನ್ ಕಿ ಬಾತ್ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ಗುಡಿ ಕೈಗಾರಿಕೆಗೆ, ಅದೇ ರೀತಿ ಕೃಷಿಗೆ, ಅಂಥವರಿಗೆ ಅವರು ಟ್ಯಾಕ್ಸ್ ಅನ್ನು ಬಿಟ್ಟು ಕೇವಲ 1 ಟ್ಯಾಕ್ಸ್ ಹಾಕಿದ್ರೆ, ದಟ್ ಇಸ್ ಫಾರ್ ಸರ್ಟೇನ್, ಅಂಥದ್ದಕ್ಕೆ ಹಾಕಿದ್ರೆ ಈ ದೇಶದಲ್ಲಿ ಜನಸಾಮಾನ್ಯರಿಗೆ ನೋವಾಗುವುದಿಲ್ಲ, ಬರ್ಡನ್ ಆಗುವುದಿಲ್ಲ ಎಂಬಂಥದ್ದು ಕಾಂಗ್ರೆಸ್ ನಿಲುವು. ನಿಮ್ಮ ಪ್ರಕಾರ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಹೊರೆ ಆಗತ್ತೆ ಎನ್ನುವುದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತು ಶೇಖರ್ ಬಜಾರ್. ಯಾಕಂತ ಹೇಳಿದ್ರೆ 20 ಲಕ್ಷಕ್ಕಿಂತ ಹೆಚ್ಚು ಟರ್ನ್ ಓವರ್ ಯಾವ ಸ್ಲ್ಯಾಬ್ ತರ್ತೀರಿ ಸ್ವಾಮಿ? 20 ಲಕ್ಷಕ್ಕಿಂತ ಕಡಿಮೆ ಅವರಿಗೆ ಅದಕ್ಕೆ ಬಿಟ್ಟಿದ್ದಾರೆ ಅವರು. ಸಣ್ಣ ಪುಟ್ಟದವರು ಮಾಡಬಾರ್ದು ಅಂತ. ನೀವು ಬಿಲೋ ಇದಕ್ಕೆ ಕೊಡ್ತಾ ಇದ್ದೀರಿ. ಬಿಲೋ ಅವರಿಗೆ ಅಭಿವೃದ್ಧಿ ಕಡಿಮೆ ಇದೆ, ಅವ್ರಿಗೆ ಸ್ಯಾಲ್ರಿ ಕಡಿಮೆ ಇದೆ, ಅಲ್ಲಿ BPL ಕಾರ್ಡ್ ತಗೊಂಡು ಅವ್ರಿಗೆ ಆಗುದಿಲ್ಲ ಅಂತ ಕೊಡ್ತಿದ್ದೀರಿ. ಮತ್ತೆ ಒಂದು ಕಡೆ ಗುಡಿ ಕೈಗಾರಿಕೆ ಹೇಳ್ತಿದ್ದೀರಿ. ಮೋದಿ ಎಂತ ಸ್ಕೀಮ್ ಮಾಡಿದಾರ್ರಿ ಅವರು. ನರೇಗಾ ಇದರಲ್ಲಿ ಎಷ್ಟೆಲ್ಲ ಕೊಟ್ಟಿದ್ದಾರೆ. ಎಲ್ಲ ಕಡೆ ತರಬೇತಿ ಕೇಂದ್ರ ಓಪನ್ ಆಗಿದೆ, ಕಾವೂರಲ್ಲಿ ಓಪನ್ ಆಗಿದೆ. ಕೌಶಲ್ಯ ಅಭಿವೃದ್ಧಿಗೆ ಎಷ್ಟು ಕೊಟ್ಟಿದ್ದಾರೆ. ಅವನಿಗೆ ಇಂಡಿಪೆಂಡೆಂಟ್ ಆಗಿ ನಿಂತು ಯಾವುದೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ 10 ಲ್ಯಾಕ್ ವರೆಗೆ ಗ್ಯಾರಂಟಿ ರಹಿತವಾಗಿ ಅವರು ಕೊಡ್ತಿದ್ದಾರೆ. ಮೊದಲು ಯಾಕೆ ಕೊಡಲಿಲ್ಲ? ಇದು ಅಲ್ವಾ? ಇದು ಯುವಕನಿಗೆ ಮೇಲೆತ್ತುದಲ್ವಾ? ಇದೊಂದು ಜಾಬ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ವಾ? ಇದು ಅರ್ಥ ಮಾಡ್ಕೊಳ್ತಾ ಇಲ್ಲ. ಓಕೆ. ಈಗ ಇನ್ನೊಂದು ನಾವು ಆಗ ಚರ್ಚೆ ಮಾಡಿದ ಪ್ರಕಾರ ಅನೇಕ ಸಣ್ಣ ಪುಟ್ಟ ಕೈಗಾರಿಕೆಗಳಿಗೆ ಅಥವಾ ಬ್ಯಾಂಕ್ಗಳಿಂದ ಇದು ಜನ್ಧನ್ ಅಂತ ಯೋಜನೆ ತಂದರು, ಬ್ಯಾಂಕ್ ಅಕೌಂಟ್ಗಳು ಓಪನ್ ಆಯಿತು. ಸೊ ನೀವು ಅದು ಕೂಡ ನಿಮಗೆ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಉಂಟಾ? ನೋಡಿ, ನಾನೊಂದು ಹೇಳಿ ಕೇಳಿ. ಜನ್ಧನ್ ಖಾತೆಗೆ ಇವರು ಏನು ಇನಿಷಿಯಲಿ ಎಷ್ಟು ಅಮೌಂಟ್ ಹಾಕಬೇಕು ಅಂತ ಹೇಳಿದರು. ಜನ ಹಾಕಿದ್ರು, 5,000 ತನಕ ಲೋನ್ ಕೊಡ್ತೇನೆ ಅಂತ ಹೇಳಿದ್ರು. ನಂತರ ಇನ್ಶೂರೆನ್ಸ್ ಕೂಡ ಇದೆ ಪ್ಲಸ್ ಅದರಲ್ಲಿ. ಅದು ಕೊಡಲಿಲ್ಲ ಲೋನು. ಅದೇ ನಾನು ಹೇಳುವಂಥದ್ದು. ಸೋ ಕಾಲ್ಡ್ 390 crore ಹಣ ಇತ್ತು ನೋಡಿ, ಅದನ್ನು ಅವರು ಬೇರೆ ಇದಕ್ಕೆ, ಯಾರಿಗೆ, ನಮ್ಮ ಮೋದಿ ಅಂತವರು, ನೀರವ್ ಮೋದಿ ಅಂತವರು ಅದನ್ನು ಗ್ರ್ಯಾಬ್ ಮಾಡಿದ್ದಾರೆ. ಸೊ ಜನಸಾಮಾನ್ಯರಿಗೆ ಅದರಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ, ಲೋನ್ ಸಿಗ್ತಾ ಇಲ್ಲ. ನೀರವ್ ಮೋದಿ ಸಾಲ ತೆಗೆದುಕೊಂಡದ್ದು UPA ಗೌರ್ಮೆಂಟ್ ಇದ್ದಾಗಲ್ಲ ನೋಡಿ, 2017ರಲ್ಲಿ ಕೊಟ್ಟದ್ದು. ದಯವಿಟ್ಟು ನಮ್ಮ UPA ಸರ್ಕಾರಕ್ಕೆ ಅಂತ ಹೇಳಬೇಡಿ. 2017ರಲ್ಲಿ ಕೊಟ್ಟದ್ದು. ಎಲ್ಲಕ್ಕೂ ನೀವು ನಾವೇ ಕೊಟ್ಟದ್ದು, ಇವರು ಓಡಿ ಹೋಗಿದ್ದು ನಮ್ಮದೇ ಇಂಟರ್ನ್ಯಾಷನಲ್ ಇಂದಿರಾ ಗಾಂಧಿ ಏರ್ಪೋರ್ಟ್ ಅಂತ ಹೇಳಬೇಡಿ. ನಾವು ಮಾಡಿದ ತಪ್ಪು ಅಂತ ನೀವು ಹೇಳಿ, ಇಂದಿರಾ ಗಾಂಧಿ ಏರ್ಪೋರ್ಟ್ ನಾವು ಮಾಡಿದ್ದು ಹೇಳಿ ತಪ್ಪು ಅಂತ ಹೇಳಿ. ಈಗ ಓಡ್ಲಿಕ್ಕೆ ಬಿಟ್ಟದ್ದು ಇವರೇ, ಅಪಾದನೆ ಮಾಡೋದು ನಮ್ಮ ಮೇಲೆ. ಇದು ದುರಂತ. ಮನೆಯಿಂದ ದೊಡ್ಡ ಮಗ ಮನೆ ಬಿಟ್ಟು ಹೋದಾಗ ತಂದೆ ತಾಯಿನ ರಾತ್ರಿ ಮಲಗಿದಾಗ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ದೂಷಣೆ ಮಾಡಿದಾಗೆ ಮಾಡ್ತಿದ್ದಾರೆ. ನೀರವ್ ಮೋದಿ ಅವನು ವಜ್ರ ವ್ಯಾಪಾರಿ ಒಟ್ಟಿಗೆ, ಬ್ಯಾಂಕಿನ CEO ಲೆವೆಲ್ ಅವರೊಟ್ಟಿಗೆ ಅವರು ಲೋನ್ ತಗೊಂಡು ಅವ್ರು ಮಾಡಿದ್ದು. ಮೋದಿ ಮನೆ ಬ್ಯಾಂಕ್ ಅಲ್ಲಿ ಅಥವಾ ಯಾವ್ದೋ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಬರಲಿಲ್ಲ. ಮತ್ತೆ ಒಬ್ಬ ಈಗ ನೋಡಿ, ನೀವು ಅಲ್ಲ ಒಂದು ನಿಮಿಷ, ನೀವು ಹೇಳೋದ್ರಲ್ಲ ಅದು ಅಡಗಿದೆ. ಈಗ ನೀವು ಗಮನಿಸಬೇಕು, ಒಬ್ಬನಿಗೆ 10 ಕೋಟಿಯಿಂದ ಹೆಚ್ಚು ಅಥವಾ 2 ಕೋಟಿಗೆ ಹೆಚ್ಚು ಲೋನ್ ಕೊಡಬೇಕಾದ್ರೆ ಪಾಸ್ಪೋರ್ಟ್ ಸೀಸ್ ಮಾಡ್ತಿದ್ದಾರೆ. ಮೈ ಫ್ರೆಂಡ್, ನೀವು ಅದಕ್ಕೆ ಉತ್ತರ ಕೊಡೋ, ಇದೇ ಉತ್ತರ ಅದಕ್ಕೆ. ಯಾಕಂತ ಹೇಳಿದ್ರೆ, ಎಲ್ಲಿ ಕಳ್ಳ ನುಸಿತಂತೆ 120 ಕೋಟಿ ಜನಸಂಖ್ಯೆಯಲ್ಲಿ ಯಾವ ನೀರವ್ ಮೋದಿನ ಕಾದು ಕೊಡ್ತಾರೆ ಪ್ರಧಾನಮಂತ್ರಿಯವರು? ನೀವು ಯಾವುದನ್ನು ಪ್ರಧಾನಮಂತ್ರಿ ಒಪ್ಪಿಕೊಳ್ತಿದ್ದಿ, ವೀರಾಧಾರವಾಗಿ ಅವರ ಮೇಲೆ ದೋಷಿಸ್ತಿದ್ರೆ ಇದು ಖಂಡಿತ ತಪ್ಪು. ನೋಡಿ, ನಾನು ಕಾಂಗ್ರೆಸ್ ಗವರ್ಮೆಂಟ್ ಕರ್ನಾಟಕದ ಮಾಡಿದ್ದು ಒಳ್ಳೇದು ಅಂತ ಹೇಳಿ, ನರೇಂದ್ರ ಮೋದಿ ಅವರು ಮಾಡಿದ್ದು ತಪ್ಪು ಅಂತ ಹೇಳ್ತಿದ್ದೀರಲ್ಲ. ನಿಮ್ಗೆ ಇವತ್ತಿನ ದಿನ ಬರೆದಿಡಿ 25 ಮೇ
ಇವತ್ತಿನ ದಿನ ಬರೆದಿಡಿ, ಮುಂದಿನ ವರ್ಷದಲ್ಲಿ ನರೇಂದ್ರ ಮೋದಿ ಈಗ ನೀವು ಹೇಳಿದ್ಕಿಂತ ಜಾಸ್ತಿ ಮಟ್ಟದಲ್ಲಿ ಬರ್ತಾರೆ. ಅದು ಎಷ್ಟೇ ಶಕ್ತಿ ಒಟ್ಟಾದರೂ ಕೂಡ ಸತ್ಯಕ್ಕೆ ಜಯ ಇದೆ. ಈ ಭಾರತಾಂಬೆಯ ನಾಡಿಗೆ ಅವರು ಬಂದೇ ಬರ್ತಾರೆ. ಅವ್ರು ಬೇಕೇ ಬೇಕು. ಸೆಕೆಂಡ್ ಐಟಮು ಇದಲ್ಲ, ಇನ್ನು 12 ವರ್ಷ ಅವರೇ ಪ್ರಧಾನಮಂತ್ರಿ ಆಗಿರ್ತಾರೆ. ಓಕೆ, ಸೊ ಅವರ ಇಮೇಜ್, ಇನ್ನೂ 12 ವರ್ಷ ಅವರ ಇಮೇಜ್, ಅವರ ವರ್ಚಸ್ಸು ಮತ್ತು ಅವರಿಗೆ ಅವರೇನು ಭ್ರಷ್ಟಾಚಾರ ಮಾಡದ ರೀತಿಯಲ್ಲಿ ಎಲ್ಲ ಇಡೀ ಸಂಪುಟವನ್ನು ನಾನು ಹೇಳಿದ ಕೇಳಿ, ಇವರು ಎಲ್ಲ ಮಾಡಿದ್ದು ಸರಿ, ಇವರು ಮಾಡಿದ್ದು ಎಂಥದ್ದು ಸಮೋಸ, ನಾವು ಮಾಡಿದ್ದು ಮೋಸ, ಇವರು ಹೇಳುವಂಥ ರೀತಿಯಾಗಿ ನಾನು ಕೇಳ್ತಾ ಇದ್ದೇನೆ. ರಫೇಲ್ ಡೀಲ್ ಆಯಿತು ಮೊನ್ನೆ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 560 ಕೋಟಿ ಡೀಲ್ ಆಗಿತ್ತು. ಈಗ ಇದೇ ರಫೇಲ್ ಡೀಲ್ 1560 ಕೋಟಿ ಡೀಲ್ ಆಗಿದೆ. ನಾನು ಹೇಳಿ ಕೇಳಿ, ನೀವು ಆ ಥರ ಇಂಟರ್ಫಿಯರ್ ಆಗಲಿ. ಸೊ 1560 ಕೋಟಿಗೆ ಡೀಲ್ ಆಗಿದೆ. ಈ ಡೀಲ್ ಅನ್ನು ಯಾರಿಗೆ ಕೊಟ್ಟಿದ್ದಾರೆ ಇವರು? ಈ ಡೀಲ್ ಅನ್ನು ಯಾರಿಗೆ ಕೊಟ್ಟಿದ್ದಾರೆ? ಅಂಬಾನಿ ಅವರಿಗೆ. ಇದನ್ನು ನಿಜವಾಗಿ ಕೊಡಬೇಕು ಯಾರಿಗೆ? ನಮ್ಮ ಹಿಂದೂಸ್ತಾನ್ ಏರೋನಾಟಿಕಲ್ಸ್ಗೆ ಕೊಡಬೇಕಿತ್ತು. ಇದು ಸರ್ಕಾರ ಸ್ವಾಮ್ಯದ ಸಂಸ್ಥೆ, ಇದೇ ಕೊಡಬೇಕು. ಇದನ್ನು ಕೊಡಲಿಲ್ಲ. ಅದರ ಅರ್ಥ ಏನು? ಇಸ್ ಇಟ್ ನಾಟ್ ಎ ಕರಪ್ಷನ್? ಅಲ್ಲ, ಅದಕ್ಕೆ ರಕ್ಷಣಾ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಆಗ ನೀವು ಪರ್ಚೇಸ್ ಮಾಡಿದಂತಹ ಯಂತ್ರೋಪಕರಣ ಇರುವಂತಹ ವಿಮಾನ ಮತ್ತೆ ಏನ್ ಹೇಳ್ತಾರೆ? ಸೇಮ್ ಥಿಂಗ್, ಸೇಮ್ ಮಾಡೆಲ್. ಓಕೆ, ಹೆಗ್ಡೆ ಅವರು ಮಾತಾಡಿ. ಈಗ ಅವರು ಹೊಣೆ ಇಷ್ಟು ಕೋಟಿಗೆ, ಇವರು ಹೊಣೆ ಅಂತ ಇವರು ದಾಖಲಾತಿಯಿಂದ ಒಟ್ಟಾರೆ ಹೇಳ್ತಿದ್ದಾರೆ. ನಾನು ಅವ್ರ ಮಧ್ಯದಲ್ಲಿ ಮಾತಾಡುವಾಗ ನಾನು ಅವ್ರು ಡಿಸ್ಟರ್ಬ್ ಮಾಡೋದಿಲ್ಲ. ಆದರೆ ಕೋಟಿ ಈ ಬುಕ್ ಮಕ್ಕಳು ಓದುವಂಥ ಪಠ್ಯ ಪುಸ್ತಕದಲ್ಲಿ ಕೂಡ ಕೋಟಿ ಬರುವಂಥದ್ದು ನೆನಪುಳಿಯುವಂಥದ್ದು ಮಾಡಿದ್ದು ಕಾಂಗ್ರೆಸ್ ಗೌರ್ಮೆಂಟು. 2G ಅದು ಇದು ಬೇಕಾದಷ್ಟು ಕಣ್ಣೆದುರುಗಡೆ ಬಂದಿದೆ, ಯಾವುದಕ್ಕೂ ಮಾತಾಡಲಿಲ್ಲ. ಇವ್ರು ಹೇಳಿದ್ರು, ಮೈ ಫ್ರೆಂಡ್, ನೀವು ಹೇಳ್ತಾ ಇದ್ರಿ ಆಗ, ನೀವು ನಮ್ಮ ಸೋನಿಯಾ ಗಾಂಧಿ ಅಳಿಯ ಅವ್ರದ್ದು ಎಷ್ಟು ಕೋಟಿ ಹಗರಣ ಇದೆ, ಯಾವ ಥರದಲ್ಲಿ ತೆಗಿತಾ ಇದ್ದಾರೆ, ಬಯಲಿಗೆಳಿತಿದ್ದಾರೆ. ಯಾಕೆ ನೀವು ಒಪ್ಕೊಳ್ತಾ ಇಲ್ಲ? ಅರೆಸ್ಟ್ ಮಾಡ್ತಾರೆ, ಮತ್ತೆ ಬಿಡುದಿಲ್ಲ. ಒಂದೊಂದೇ ಕಟ್ ಮಾಡ್ತಿದ್ದಾರೆ ಅವರಿಗೆ. ಅದಕ್ಕೆ ಕಾರಣಕರ್ತರಾದ ಅದೇ ಥರ ಇವ್ರನ್ನು ಅರೆಸ್ಟ್ ಮಾಡ್ತಾರೆ. ಅವನು ಯಾರು ನಮ್ಮ ಇವರು ಮಲ್ಯಾರನ್ನು ವಾಪಸ್ ತರಲಿಕ್ಕೆ ಏನ್ ಮೇಕೆ ಮಾಡ್ತಾ ಇದ್ದಾರೆ ನೋಡಿ. ಬಿಟ್ಟದ್ದು ಅವ್ರು ಬಿಡ್ಲಿಲ್ಲ. ಮನೆಯಲ್ಲಿ ಮಲಗಿದ್ದ ಒಂದು ಮಗು ಓಡಿ ಹೋದ್ರೆ ಅದಕ್ಕೆ ಮೋದಿ ಹೊಣೆ ಅಲ್ಲ ಅಂತ ಹೇಳಿದೆ. ಅದೇ ತರದವರು. ಅದಕ್ಕೆ ಅವರು ಕಾರ್ಯ ಉಂಟು. ಅಲ್ಲ, ಸಿಬಿಐ ನಿಮ್ಗಿರ್ಲಿಲ್ವಾ? ಅವ್ರು ಬಿಡ್ಲಿಲ್ಲ. ಅದೇನಾ? ಯಾಕೆ ನಿಮ್ಗೆ ನಮ್ಮ ಸೋನಿಯಾ ಗಾಂಧಿ ಅಳಿಯನಿಗೆ ಹೋಗುವಾಗ ನಿಮ್ಮ ಸಿಬಿಐ ಯಾರು ಚೆಕ್ ಮಾಡ್ಲಿಲ್ಲ? ಕೋಟಿ ಗಟ್ಟಲೆ ಅವನ ಆಸ್ತಿ ಮಾಡುವಾಗ ಅವನ ಫ್ಯಾಕ್ಟ್ರಿ 3 ಪಟ್ಟು 10 ಪಟ್ಟು 15 ಪಟ್ಟು ಇಂಕ್ರೀಸ್ ಆಗೋ ನೀವು ಕೇಳಲಿಲ್ಲ? ನಿಮ್ಮ ಸರ್ಕಾರ ನಿಮ್ಮ ಹತ್ರ ಇತ್ತಲ್ಲ, ಈಗ ತಗೊಳ್ತಿದ್ದಾರೆ. ಅದಕ್ಕೋಸ್ಕರ 2 ಕೋಟಿಗಿಂತ ಜಾಸ್ತಿ ಇದ್ದವರಿಗೆ ಪಾಸ್ಪೋರ್ಟ್ ಬ್ಯಾನ್ ಮಾಡ್ತಿದ್ದಾರೆ, ಫ್ಯಾಮಿಲಿ ಪಾಸ್ಪೋರ್ಟ್ ಸೀಸ್ ಮಾಡ್ತಿದ್ದಾರೆ. ಅದೇ ಒಂದು ಮೊದಲ ಮೆಟ್ಟಲ ಹೆಜ್ಜೆ ಅದು. ಈಗ ಅವ್ರು ಹೇಳಿದ್ರು ರಾಬರ್ಟ್ ವಾದ್ರಾ ಹಾಗೆ ಹೇಗೆ ಅಂತ. ನಾನು ಕೇಳ್ತಾ ಇದ್ದೇನೆ, 50,000 ಒಂದು ಖಾತೆಯಲ್ಲಿ ಇದ್ದಂಥ ಹಣ 80 ಕೋಟಿ ಹೇಗೆ ಆಯಿತು ವಿದಿನ್ 3 months? ಯಾರು ಹೇಳಿದ್ರು? ಅಮಿತ್ ಶಾ ಅವರ ಮಗ ಜೈಶ. ಅಲ್ಲ, ಅದನ್ನು ಹಾಗೆ ಹಾಕಿದವರದು ಯಾರು ಹಾಕಿದ್ದಾರೆ ಅದು ನೀವು ಅದನ್ನೇ ಓದಿ ಹೇಳುದಾದ್ರೆ ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಮಾಡಿ. ನೀವಂದ್ರೆ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ನೀವು ಇಲ್ಲಿ ಮಾತಾಡೋದಾದ್ರೆ ಇದು ಮಾಡ್ಬೇಕಾಗ್ತದೆ. ನಿಮ್ಮ ಹತ್ರ ಯಾವ ದಾಖಲೆ ಇದೆ ಹೇಳಿ? ಈಗ ಇವರು ಕೊಟ್ಟಾಗ ಬಂದಿದ್ದ ದಾಖಲೆ ನನ್ನ ಹತ್ರ ಉಂಟು, ನಾನು ಕೊಡ್ತೀನಿ ನಿಮಗೆ ದಾಖಲೆ. ನೋಡಿ ಅವರು ನಮಗೆ ಎಷ್ಟು ಮಾಡಿದ್ದಾರೆ, ಯಾವ ಥರ ಎಷ್ಟು ಕೋಟಿ ಮಾಡಿದ್ದಾರೆ ಸಾಲ, ಎಷ್ಟು ಬಿಲಿಯನ್ ಮಾಡಿದ್ದಾರೆ, ಎಷ್ಟು ಮೋದಿ ತೀರಿಸಿದ್ದಾರೆ. ಇದಕ್ಕೆ ನಮ್ಮ ಇದಕ್ಕೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ಆಗ್ತದೆ, ಆಯಿಲಿಗೆ ಎಷ್ಟು ಇದು ಮಾಡಿದ್ದಾರೆ, ಎಷ್ಟು % ಮನಮೋಹನ್ ಸಿಂಗ್ ಇರೋ ಬಂದಿತ್ತು, ಈಗ 90% ಇದು ಇಳ್ಕು ಎಲ್ಲ ನಮಗೆ ಹೇಳ್ತಾ ಇದ್ದೀವಿ ನಾವು. ಆದ್ದರಿಂದ ನೆಕ್ಸ್ಟು ಜನ ಬುದ್ಧಿವಂತಿದ್ದಾರೆ. ಪೆಟ್ರೋಲಿಗೆ ಡೀಸೆಲಿಗೆ ಸದ್ಯದಲ್ಲಿ ಕಡಿಮೆ ಆಗ್ತದೆ. ಈ ಸಾಲವನ್ನು ತೀರಿಸಲಿಕ್ಕೆ ಮೋದಿ ಹೊಡ್ತಾರೆ. ಇದು ಮಾತ್ರ ಅಲ್ಲ, ವರ್ಲ್ಡ್ ಬ್ಯಾಂಕಿಂದ ಎಷ್ಟು ಸಾಲ ತಂದು ಎಲ್ಲ ತೀರಿಸ್ತಾ ಇದ್ದಾರೆ. ಇವರು ಮಾಡಿದ ಸಾಲವನ್ನು ಮೋದಿ ಹೇಳಬೇಕಿತ್ತು. ಇವರು ಮಾಡಿದ ಸಾಲ ನಾನು ಕ್ಲೀನ್, ಬರೀ ಕಚಡ ಮಾತ್ರ ಕ್ಲೀನ್ ಮಾಡ್ತಿಲ್ಲ, ಸಾಲ ಕ್ಲೀನ್ ಮಾಡ್ತೀವಿ. ಮತ್ತೊಂದು ಹೇಳಿದ್ರು ನದಿ ಕ್ಲೀನ್ ಮಾಡೋ ಬಗ್ಗೆ. ಅಲ್ಲಿ ನಮಗೆ ಪ್ರಕೃತಿ ವಿಕೋಪ ಆಯಿತು. ಸೀಸನ್ ವಾಯ್ಸ್ ಕಷ್ಟ ಆಗಿದೆ. ಸೆಕೆಂಡ್ ಮತ್ತೆ ಮಾಡ್ತಾ ಇದ್ದಾರೆ. ನಮಗೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಬಂದಾಗೆ ಅಲ್ಲಿ ಮಳೆಗಾಲದ ಅಲ್ಲದ ಹೊತ್ತಿಗೆ ಮಳೆ ಬಂದಾಗ ಆ ಪ್ರಾಬ್ಲಮ್ ಆಗಿದೆ. ಅದನ್ನು ಗಂಗಾ ಸ್ವಚ್ಛತೆ ಮಾಡಲಿಕ್ಕೆ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಸ್ವಚ್ಛತೆಯನ್ನ ರೀತಿ ಪ್ರತಿ ಬದಿ ಗರ್ಗರಮೆ ಮೋದಿ ಅಂತ ಮಾಡಿದ್ದಾರೆ. ಅಲ್ಲಿ ಎಲ್ಲರೂ ಸ್ವಚ್ಛತೆ ಅಂತ ಮಾಡಿದ್ದೇ ಮೋದಿ. ಅದು 1 by 1 ಆಗ್ತದೆ. ನಾವು ಹೇಳಿದಷ್ಟು ಒಂದೇ ದಿನಕ್ಕೆ ಆಗುದಿಲ್ಲ. ಸುಪ್ರೀಂ ಕೋರ್ಟ್ ತಪರಾಕ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ಗೆ. ಗಂಗಾ ನದಿಯನ್ನು ನೀವು ಸಾಫ್ ಮಾಡಿಲ್ಲ, ನೀವೇನು ವಚನ ಹೇಳಿದಿರಿ, ಅದು ಭ್ರಷ್ಟರಾಗಿದ್ದೀರಿ, ನೀವು ಇನ್ನು 25 ವರ್ಷ ಹೋದರೂ ಅದನ್ನು ಸಫಾಯಿ ಮಾಡುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಇವರೇನು ಖಂಡಿಸಿದೆ. ಸುಪ್ರೀಂ ಕೋರ್ಟ್ ಖಂಡಿಸಿದೆ ಅಂತ ಹೇಳಿದ್ರೆ ಕೆಲವು ಪ್ಯಾರಾದಲ್ಲಿ ಹೇಳುವಂತ ಮಾತನ್ನು ಉಲ್ಲೇಖ ಮಾಡಿ ಹೇಳಿದೆ. ಅದು ಘಟನೆ ಬಗ್ಗೆ ಪಾಯಿಂಟ್ ಟು ಪಾಯಿಂಟ್. ಅಂದ್ರೆ ಇವ್ರು 70 ವರ್ಷದಿಂದ ಮಾಡಲಿಲ್ಲ, ಅದಕ್ಕೆ ಇನ್ನು 25 ವರ್ಷ ಇವ್ರು ಕೇಳ್ತಿದ್ದಾರೆ. ಇನ್ನು 10 ವರ್ಷದಲ್ಲಿ ಮೋದಿ ಮಾಡಿ ತೋರಿಸ್ತಾರೆ ಅಂತ ನಾವು ಹೇಳ್ತೀವಲ್ಲ.
ಓಕೆ, ಹಾಗಿದ್ರೆ ಶೇಖರ್ ಪೂಜಾರಿ ಅವರೇ, ನೀವು ಅವರಿಗೆ 4 ವರ್ಷಗಳಲ್ಲಿ ನೀವು ಕೇಳೋದು ನೀವು 60 ವರ್ಷಗಳಲ್ಲಿ ಮಾಡಿದ್ದಕ್ಕೆ ಈಕ್ವಲ್ ಆಗುತ್ತೆ. ಹಾಗಾದರೆ ನೀವು 60 ವರ್ಷದಲ್ಲಿ ಏನು ಮಾಡಿದ್ದು ಅದು ನೀವು ಎಲ್ಲ 5 ವರ್ಷದಲ್ಲಿ ಆಗಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದೀರಿ, ಅದು ಸ್ವಲ್ಪ ಬೇಗ ಆಯಿತು ಅಂತ ಅನಿಸ್ತಾ ಇಲ್ವಾ? ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಗಿವ್ ಕ್ಲಾರಿಫಿಕೇಶನ್. 60 ವರ್ಷ ಅಲ್ಲ, ನಾವು ಆಡಳಿತ ಮಾಡೋದು 55 ವರ್ಷ. ರೆಸ್ಟ್ BJP, ಐಕೆ ಗುಜರಾಲ್, ದೇವೇಗೌಡರು, ಇನ್ಕ್ಲೂಡಿಂಗ್ ಈಗ ಪ್ರಧಾನಮಂತ್ರಿ, ನಮ್ಮ ದೇಶ ಪ್ರಧಾನಮಂತ್ರಿ. ಆ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಜನಧ್ವನಿಯಿಂದ ಪುಟ್ಟ ವಿರಾಮದ ಬಳಿಕ. ಕೊನೆಯ 1 ವರ್ಷಗಳಲ್ಲಿ ಮೋದಿ ಅವರ ಆಡಳಿತ ಹೇಗೆ ಅವರನ್ನು ಮತ್ತೊಮ್ಮೆ NDA 2ಕ್ಕೆ ತಂದು ನಿಲ್ಲಿಸಿದೆ, ಆ ಬಗ್ಗೆ ಚರ್ಚೆ ಮಾಡ್ತೀವಿ ಒಂದು ಪುಟ್ಟ ವಿರಾಮದ ಬಳಿಕ. ಡೈರಿ ಡೇ, ಯೂನಿಟಿ ಹಾಸ್ಪಿಟಲ್, ಫಳ್ಳಿ ರೋಡ್, ಬ್ಯಾಂಗ್ಳೂರು ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಮೋದಿ ಸರ್ಕಾರ 4 ವರ್ಷಗಳನ್ನು ಇವತ್ತು ಕಂಪ್ಲೀಟ್ ಮಾಡ್ತಾ ಇದೆ. ಈ ಹಂತದಲ್ಲಿ ಮುಂಬರುವಂಥ ಚುನಾವಣಾ ವರ್ಷ ಎಷ್ಟರ ಮಟ್ಟಿಗೆ ಭಾಳ ಇಂಪಾರ್ಟೆಂಟ್ NDA ಸರ್ಕಾರಕ್ಕಂತೇಳಿ. ಸೊ ಶೇಖರ್ ಪೂಜಾರಿ ಅವರೇ, ನಿಮಗೆ ನೀವು ಕೇಳಿರ್ಬೋದು, ಒಂದು ಚರ್ಚಿನಲ್ಲಿ ಇನ್ನು ಮುಂದಿನ ಬಾರಿ ಮೋದಿ ಬರದ ಹಾಗೆ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಒಂದು ಸುತ್ತೋಲೆ ಹೊರಡಿಸಲಾಗಿದೆ ಅಂತೇಳಿ. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ NGOಗಳಿಗೆ ಬರುತ್ತಿದ್ದಂಥ ವಿದೇಶಗಳ ಹಣವನ್ನು ನಿಲ್ಲಿಸಿರುವುದರಿಂದ NGOಗಳು ಕೂಡ, ಸರ್ಕಾರಿ ಸಂಸ್ಥೆಗಳು ಕೂಡ ಕೆಲವು ಏನು ಅಕ್ರಮವಾಗಿ ಹಣ ಬರ್ತಾಯಿತ್ತು ಅಂಥವ್ರಿಗೆ ಮಾತ್ರ. ಸೊ ಅವರು ಕೂಡ ಕೋಪಗೊಂಡಿದ್ದಾರೆ. ಸೊ ಮೋದಿ ಅದನ್ನು ನಿಲ್ಲಿಸಿದ ಕಾರಣ ಒಂದಿಷ್ಟು ಜನ ಅವರ ವಿರುದ್ಧ ಇದ್ದಾರೆ. ಅದನ್ನು ನೀವು ಎನ್ಕ್ಯಾಶ್ ಮಾಡಿಕೊಳ್ತಾ ಇದ್ದೀರಿ ಅಂತ ಅಂದ್ಕೊಳ್ಬೇಕಾ? ಬಹುಶಃ ಅದು ನಿಮ್ಮ ಅನಿಸಿಕೆ ಅಂತ ನಾನು ಹೇಳ್ತೇನೆ. ಇವರು ಈಗ ಚರ್ಚಿನಲ್ಲಿ ಆ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದರೆ, ಬಹುಶಃ ಈ ದೇಶದಲ್ಲಿ ಅಭಿವೃದ್ಧಿ ಮುಂದೆ ಮರೀಚಿಕೆಯಾದೀತು ಎಂಬಂತಹ ನಿಟ್ಟಿನಲ್ಲಿ ಆ ರೀತಿ ಅವರು ಪ್ರಾರ್ಥನೆ ಮಾಡಿರಬೇಕು ಹೊರತು NGOನವರಿಗೆ ಹಣ ಬರ್ತದೆ ಅದು ನಿಲ್ಲಿಸಿದ್ದಾರೆ ಎಂಬಂಥ ಕಾರಣಕ್ಕೆ ನಾನು ಹೇಳೋದಿಲ್ಲ. ಅಂದರೆ ಈ ದೇಶದಲ್ಲಿ ಕೋಮು ಸೌಹಾರ್ದತೆ ನೆಲೆಗೊಳ್ಳಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಒಳ್ಳೆಯದು ಎಂಬಂತಹ ಭಾವನೆಯಿಂದ ಆ ಪ್ರಾರ್ಥನೆ ಮಾಡಿರಬಹುದು ಅಂತ ನನ್ನ ಹೆಗ್ಡೆ ಅವರೇ ಏನು ಹೇಳ್ತೀವಿ? ಒಂದು ವೇಳೆ ನಾನು ಒಂದು ಜನಾಂಗದ ಬಗ್ಗೆ ನಾನು ಆ್ಯಕ್ಚುಲಿ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಯಾರು ಏನೇ ಮಾಡಲಿ, ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿದಂಥ ಈ ದೇಶ ಭಾರತವನ್ನೇ ಸ್ವಚ್ಛತೆ ಮಾಡಿದ್ದಾರೆ ಮತ್ತು ಸ್ವಚ್ಛತೆ ಮಾಡಲಿಕ್ಕೆ ಇನ್ನೂ ಹಲವಾರು ಪಾಯಿಂಟ್ಸ್ ಇಟ್ಕೊಂಡು ಹೊರಟಿದ್ದಾರೆ. ಈ ಮುಕ್ಕೋಟಿ ದೇವರುಗಳೆಲ್ಲ ಸೇರಿ ಯಾರು ಎಷ್ಟೇ ಅವ್ರ ವಿರುದ್ಧ ಪ್ರಾರ್ಥನೆ ಮಾಡಿದ್ರು ಅವರನ್ನು ಗುರಿ ಮುಟ್ಟೋದ್ರಲ್ಲಿ ಖಂಡಿತವಾಗಿ ಅವರು ಸಫಲ ಆಗ್ತಾರೆ. ಮುಂದಿನ ಸತಿ ಇದಕ್ಕಿಂತನೂ 10 ಸೀಟು ಜಾಸ್ತಿ ಬರ್ತಾರೆ. ಮೋದಿಯ ಒಂದು ದೊಡ್ಡ ಗುಣ ಅಂತ ಹೇಳಿದರೆ, ನಮಗೆ ಸಾಮರ್ಥ್ಯ ನಮಗಿದೆ ಗೌರ್ಮೆಂಟ್ ಮಾಡಲಿಕ್ಕೆ, ಸೆಂಟ್ರಲ್ ಗೌರ್ಮೆಂಟ್ ಆದರೂ ಕೂಡ NDA ಒಟ್ಟಿಗೆ ನಾವು ಮಿಂಗಲಾಗಿದ್ದಾರೆ. ಅವರ ದೊಡ್ಡ ಗುಣ ಖಂಡಿತವಾಗಿ ಯಾರು ಏನು ಮಾಡಿದ್ರು ಅಂತಲ್ಲ, ಯಾರು ಏನೇ ಮಾಡಿದ್ರು ಅದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದರೆ ಇವತ್ತಿನ ಜನ ಬಹಳ ಬುದ್ಧಿವಂತರಿದ್ದಾರೆ. ಅಲ್ಲ, ಇವರೇನು ಕಾಂಗ್ರೆಸ್ನ ಆರೋಪ ಇದೆ ಆಗಾಗ ವಿದೇಶಗಳಲ್ಲೇ ಜಾಸ್ತಿ ಇರುವಂಥ ಒಂದು ಪ್ರಧಾನಿ ಅಂತೇಳಿ, ಅದಕ್ಕೆ ನಿಮ್ಗೆ ಏನು ಹೇಳ್ತೀರಿ? ಕಾಂಗ್ರೆಸ್ ವಿದೇಶದಲ್ಲಿ ಜಾಸ್ತಿ ಇದೆ ಅಂತ ನೋಡಿ ಸ್ವಾಮಿ. ನಾವು ಪ್ರಪಂಚ ಅಂತ ಹೇಳೋದು ನಾವು ನಮ್ಮಷ್ಟಕ್ಕೆ ನಾವು ಬಾಗಿಲು ಹಾಕೊಂಡು ಗೇಟ್ ಹಾಕೊಂಡು ಕೂರೋ ದೇಶ ಅಲ್ಲ. ಅದರಲ್ಲೂ ನಮ್ಮಲ್ಲಿ ಕಾಂಗ್ರೆಸ್ನವ್ರಿಗೆ ಬಹುಶಃ ಮರ್ತೋಗಿತ್ತು. ಜನಸಂಖ್ಯೆ ಇಷ್ಟ ಆಗ್ತದೆ, ಅವ್ರಿಗೆ ಊಟ ಎಲ್ಲಿಂದ ತರಬೇಕು, ಕರೆಂಟ್ ಎಲ್ಲಿಂದ ತರಬೇಕು, ಅಭಿವೃದ್ಧಿ ಯಾವ ಥರ ಮಾಡಬೇಕಂತ ಮರ್ತು ಬಿಟ್ಟಿದ್ರು. ಅದ್ರ ಬದಲಾಗಿ ಖಜಾನ ತುಂಬಿಸ್ಕೊಳ್ತಾ ಇದ್ರು. ಆದರೆ ಮೋದಿಯವರು ಆ ಕಡೆ ಗಮನ ಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ಎಲ್ಲ ನೆರೆ ರಾಜ್ಯಗಳನ್ನು ನಾವು ಅದಕ್ಕೆ ಹೇಳಿದ್ದಾರೆ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತೇಳಿ. ಎಲ್ಲರನ್ನೂ ಒಡಗೂಡಿ ಹೋಗಬೇಕು. ಯಾಕೆ ನಾವು ಸ್ನೇಹಜೀವಿಗಳಾಗಿರಬಾರ್ದು, ಯಾಕೆ ಸ್ನೇಹಜೀವಿಗಳಾಗಿರಬಾರ್ದು ಅಂತ ಆ ಥರ ಹೊಟ್ಟಿದ್ದಾರೆ. ಒಬ್ಬ ಪ್ರಧಾನಿ ಆ ಥರ ಮಾಡಿದರೆ ರಾಜ್ಯ ಉದ್ಧಾರ ಆಗ್ತದೆ, ಮನೆ ಉದ್ಧಾರ ಆಗ್ತದೆ, ಗ್ರಾಮ ಉದ್ಧಾರ ಆಗ್ತದೆ, ವ್ಯಕ್ತಿ ಉದ್ಧಾರ ಆಗ್ತಾನೆ. ಯಾಕಂದರೆ ಹೇಳ್ತಾರಲ್ಲ ಯಥಾ ರಾಜ ಇದಂತ ಆ ಥರ ಮಾಡಬೇಕು ಅಂತೇಳಿ ಅವರು ಹೊರಟಿದ್ದಾರೆ. ಅದಕ್ಕೆ ಗೇಟಿಗೆ ಕಡಿವಾಣ ಆಗಲಿಕ್ಕೆ, ಪೊಲೀಸ್ ಸ್ಟಾಪ್ ಆಗಲಿಕ್ಕೆ ಯಾರಿಂದನೇ ಸಾಗದಿಲ್ಲ. ಮತ್ತೆ ಇನ್ನೊಂದು, ಅವರ ನಡೆ ನುಡಿ ನೋಡಿ ಆತ್ಮದಲ್ಲಿ ಏನಿದೆ ಅದೇ ಮುಖದಲ್ಲಿ ಕಾಣಿಸ್ಕೊಳ್ಳೋದು. ಆತ್ಮನೇ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ ಮುಖ. ಅವರು ಅಷ್ಟು ಒಂದು, ಯಾಕಂದ್ರೆ ಸ್ವಾರ್ಥ ರಹಿತವಾಗಿ ಅವರು ಯಾವುದೇನೇ ಒಂದು ಅವರು ಸ್ವಾರ್ಥ ಬಯಸ್ತಾ ಇದೆ, ಅವರು ಆ ಥರ ಹೋಗೋದ್ರಾಗೆ ಇವ್ರು ಯಾರು ಏನು ಮಾತಾಡ್ಕೊಂಡು ಕೇಳಲ್ಲ. ಎಸ್ ಶೇಖರ್ ಪೂಜಾರಿ, ಅಂತಿಮವಾಗಿ ನಿಮ್ಗೆ ಅನಿಸ್ತಾ ಇದೆಯಾ ಇಷ್ಟು ನೀವು ಏನು ಪಟ್ಟಿ ಮಾಡಿದ್ರು ಕೂಡ 12 ಇದ್ದ ಕಡೆಯಲ್ಲಿ 14, 18, 21 ಕಡೆ ಸರ್ಕಾರವನ್ನು ಮಾಡ್ತಾ ಇದ್ದಾರಂತ ಆದರೆ 4 ವರ್ಷಗಳಲ್ಲಿ ಪ್ರತಿ ವರ್ಷ ಒಂದೊಂದು ಸರ್ಕಾರಗಳು ಅವರನ್ನು ಇಂಪ್ರೂವ್ ಮಾಡ್ತೀವಿ. ಒಂದು ಎಲ್ಲೂ ಬರ್ತಿತ್ತೇನೋ ಕರ್ನಾಟಕದಲ್ಲಿ, ಆದರೆ ಆಗಲಿಲ್ಲ. ಅದು ಬಿಟ್ಟರೆ ಎಲ್ಲ ಕಡೆ ಪಂಜಾಬ್ ಮತ್ತು ಪುದುಚೇರಿ ಬಿಟ್ಟರೆ ನಿಮ್ಗೆ ಅನಿಸ್ತಾ ಇಲ್ವಾ ಇಷ್ಟರ ಪ್ರಮಾಣದಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಜನ ಅವರಿಗೆ ಒಪ್ಪಿಕೊಂಡು? ನಾನು ಅದಕ್ಕೆ ರೆಕ್ಟಿಫಿಕೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆಸ್ ಯು ಸೆಡ್, ಇಲ್ಲಿಯೂ ಬರ್ತಿತ್ತು, ಆಪರೇಷನ್ ಕಮಲ ಮಾಡ್ತಿದ್ರು. ನಾನು ಹೇಳಿದ್ದು 104 ಬಂದಿದ್ದ ಕಡೆಯಲ್ಲಿ 8 ಸೀಟ್ ಬಂದಿದ್ರೆ ಅದೇ ನಾನು ಹೇಳುವಂಥದ್ದು. 108 ಬರದಿದ್ರು ಅವರು ಆಪರೇಷನ್ ಕಮಲ ಮಾಡ್ತಿದ್ರು. ಆದರೆ ಕಾಂಗ್ರೆಸ್ ಪಕ್ಷ ಸಮರ್ಥ ನಾಯಕತ್ವದ DK ಶಿವಕುಮಾರ್ ಅಂತ ಸಮರ್ಥ ನಾಯಕರು ಅದನ್ನು ನಿಭಾಯಿಸಿದ್ದರಿಂದ ಮಾಡಲಿಕ್ಕೆ ಆಗಲಿಲ್ಲ. ಒಂದು. ಎರಡನೇದಾಗಿ ನೀವು ಹೇಳಿದ್ರಿ 20 ರಾಜ್ಯಗಳಲ್ಲಿ BJP ಇದೆ ಅಂತ. ಎಲ್ಲಿ ಯಾವ ರೀತಿ ಇದೆ ಅಂತ ನೀವು ಹೇಳಲಿಲ್ಲ. ಮೇಘಾಲಯದಲ್ಲಿ ವಿ ಆರ್ ಮೇಜರ್ ಪಾರ್ಟಿ 21 MLAಗಳನ್ನು ಇಟ್ಟುಕೊಂಡು ನಾವು ಶುಡ್ ಹ್ಯಾವ್ ಡನ್ ಗೌರ್ಮೆಂಟ್.
2 ಸೀಟ್ ಹೊಂದಂತ BJP ಅವರು ಸರ್ಕಾರ ಮಾಡಿದ್ದಾರೆ. ಬಿಕಾಸ್ ದೇ ವಾಂಟ್ ಅ ನಂಬರ್. ಕಾಂಗ್ರೆಸ್ ಮುಕ್ತ ಭಾರತ್, ಯಾಕಂದ್ರೆ ಅವರಿಗೆ ಹೆಸರು ಬೇಕು. ಸೊ ಮೇಘಾಲಯದಲ್ಲಿ ಇರ್ಬೋದು. ಕೇರಳದಲ್ಲಿ ಎಷ್ಟು ಸೀಟ್ ಬಂದಿದೆ ಗೊತ್ತಾ? 1 ಸೀಟ್. ತಮಿಳುನಾಡಿನಲ್ಲಿ 0. ಸಿಕ್ಕಿಂ, ಮಿಜೋರಾಂನಲ್ಲಿ ಇವ್ರದ್ದು ಇಲ್ಲ. ಈ ರೀತಿ ಇಲ್ಲ, ನಾವಿಲ್ಲ ಬಿಡಿ, ನಾವು ಇವರು ಸೂಪರ್, ನಾವು ಅಲ್ಲಲ್ಲ. ನಾವು ಏನಿದ್ರು ಏನು ಹೇಳಿದಲ್ಲ, ಸುರ್ಜಿಖಾನ್ ಹಮಾರ ಏಕಾಮೆ, ತೋ ಅವ್ರದ್ದು ಏನಿದ್ರು ರೋಶ್ನಿ. ಆದ್ದರಿಂದ ನಾವು ಅವರ ಬಗ್ಗೆ ನಾನು ಮಾತಾಡೋದು. ಬಟ್ ಏನು ಹೇಳಿದ್ರೆ 9 ರಾಜ್ಯಗಳಲ್ಲಿ ಸಮ್ಮಿಶ್ರ ಸರ್ಕಾರ, ದಟ್ ಟು ವಿತ್ ದ ಮೀಗರ್ ನಂಬರ್ಸ್. ಅಲ್ಲಿ ನಮ್ಮ ಸರ್ಕಾರ ಆಗಬೇಕಿತ್ತು, ಗೋವಾದಲ್ಲಿ ನಮ್ಮ ಸರ್ಕಾರ ಆಗಬೇಕಿತ್ತು. ನೀವು ಹಕ್ಕು ಮಂಡಿಸಲಿಲ್ಲ ಅಲ್ಲ ಸ್ವಾಮಿ, ನಮಗೆ ಹಕ್ಕು ಮಂಡಿಸಲಿಕ್ಕೆ ಅವಕಾಶನೂ ಕೊಟ್ಟಿಲ್ಲ. ಮೊನ್ನೆ ಸಮೇತ ನಾವು ಹಕ್ಕು ಮಂಡಿಸಲಿಕ್ಕಾಗಿ ಹೊರಟಾಗ ನಮಗೆ ಇಲ್ಲಿ ರಾಜ್ಯದಲ್ಲಿ ಅವಕಾಶ ಕೊಡಲಿಲ್ಲ. ಮೊದಲು ಅವರಿಗೆ ಅವಕಾಶ ಕೊಟ್ಟದ್ದು. ಬಿಕಾಸ್ ದೇ ಗವರ್ಮೆಂಟ್ ಇಲ್ಲಿ ಮೇಲೆ ಹೇಳಿದಾಗೆ ಅವರು ನಡೆಯುವಂಥದ್ದು. ಗೋವಾದಲ್ಲಿ ನಡೆದದ್ದೇ, ಮೇಘಾಲಯದಲ್ಲಿ ನಡೆದದ್ದೇ, ಮಿಜೋರಾಂನಲ್ಲಿ ನಡೆದದ್ದೇ, ಎಲ್ಲ ಕಡೆಯಲ್ಲಿ ಫಾರ್ಗೆಟೆಡ್. ಬಿಹಾರದಲ್ಲಿ 80 RJD ಸದಸ್ಯರಿದ್ದಾರೆ, ಬಟ್ ಅವರಿಗೆ ಅವಕಾಶ ಕೊಡಲಿಲ್ಲ, ಇವರೇ ಮಾಡಿದ್ದು. ಎಲ್ಲ ಕಡೆಯಲ್ಲಿ ಇವರು ಅವರು ಮಾಡಿದಾಗ ಏನು ಚಾಣಕ್ಯತನ, ನಾವು ಮಾಡಿದ್ರೆ ಏನು ನಾವು ಅದನ್ನು ಹೇಳುದಿಲ್ಲ. ನಾವು ಹೇಳಿದ್ರೆ ಅವ್ರು ಬೇಜಾರಾಗ್ತದೆ, ಅದಕ್ಕೆ ನಾವು ಹೇಳುದಿಲ್ಲ. ಅಲ್ಲ, ಈಗ ರಾಜ್ಯದ ಮತ್ತು ದೇಶದ ವಿಷಯ ಮಾತಾಡ್ತಿರುವಾಗ ಖಂಡಿತವಾಗ್ಲೂ ಮೈ ಫ್ರೆಂಡ್ ಬೇಜಾರಂತ ಆಗುದಿಲ್ಲ. ನೀವು ಹೇಳಿದ್ರಿ ನಮ್ಮವರು ಗಟ್ಟಿ ಇದ್ದಾರೆ ಅಂತ ಹೇಳಿದ್ರು. ಘಟಾನುಘಟಿ ಶಿವಕುಮಾರ್ ಅಂತವರು ನಿಮ್ಮ ಪಕ್ಷನ ನಡಗಿಸೋರಂಥವ್ರು ಹಿಂಬಾಗಿಲಿಂದ ಹೋಗಿ ರಾಜಕೀಯ ಮಾಡಿದ್ದಾರೆ. ದಯಮಾಡಿ ಇದನ್ನು ನೀವು ಕೊಚ್ಚಿಕೊಳ್ಬಾರ್ದು. ಇದು ನಿಮ್ಮ ದುರಾದೃಷ್ಟ. ಕಾರಣ ನರೇಂದ್ರ ಮೋದಿ ಅವರು ಒಳಗಾಗ್ತಾರೆ ಅಥವಾ BJP ಅವರು ಇದು ಮಾಡ್ತಾರೆ ಅಂತಲ್ಲ. ಸೋನಿಯಾ ಗಾಂಧಿ ಅವರಿಗೆ ಫಂಡ್ ಬರ್ಲಿಕ್ಕೆ ಇದ್ದಿದ್ದು ಒಂದೇ ರಾಜ್ಯ, ಅದು ಕರ್ನಾಟಕ. ಒಂದು ಹೇಳ್ಕೊಳ್ಳಿ, ಇವತ್ತಿಗೆ ನೀವು ದೇವೇಗೌಡ ಮತ್ತು ದೇವೇಗೌಡನ ಮಗನೊಟ್ಟಿಗೆ ಕೈ ಜೋಡಿಸಿದಿರಿ, ನಿಮ್ಮ ಸರ್ವನಾಶ ಗ್ಯಾರಂಟಿ. 6 ತಿಂಗಳಲ್ಲಿ ನಿಮ್ಮದು ಬಿದ್ದೋಗ್ತದೆ. ನೆಕ್ಸ್ಟ್ ನಾವು MP ಎಲೆಕ್ಷನಲ್ಲಿ ಕರ್ನಾಟಕದ ಎಲೆಕ್ಷನ್ ಕೂಡ ಮಾಡ್ತೀವಿ. ಮತ್ತು ಇವರು ಮೇಘಾಲಯದ ವಿಷಯ ಹೇಳಿದರು, ಎಲ್ಲೋ ಒಂದು ರಾಜ್ಯದವರು ಹೀಗಾಗಬೇಕಿತ್ತು, ಹೀಗಾಗಲಿಲ್ಲ, ನಾವು ನಿಮ್ಮೊಟ್ಟಿಗೆ ಬರ್ತೀವಿ ಅಂತ ಹೇಳಿದಾಗ ಚಾಣಕ್ಯ ರಾಜಕೀಯ ಅಲ್ಲಿ ಮಾಡಲಿಲ್ಲ. ಅಲ್ಲಿ ಅವ್ರ ಹತ್ರ ನಾವು ಮೊದಲು ಹೋಗಿ ಮಾಡಿದ್ದಾರೆ. ಇಲ್ಲಿ ಮೊನ್ನೆ ಕೌಂಟಿಗೆ 120 BJP ಹೈಕಿತ್ತು. 120 ಹೈಕ್ ಅಂತ ಬರುತ್ತಾ ಟೈಮಲ್ಲಿ ಇವರಿಬ್ಬರು ಹೋಗಿದ್ದಾರೆ. ಕುಮಾರಸ್ವಾಮಿನ ಹೊರಗೆ ನಿಲ್ಲಿಸಿದ್ದಾರೆ. ಅವರೊಬ್ಬರು ಈಗ ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಸಂವಿಧಾನದಲ್ಲಿ ಉಪಮುಖ್ಯಮಂತ್ರಿ ಇಲ್ಲ ಸ್ವಾಮಿ, ತಿಳ್ಕೊಳ್ಳಿ. ಇವರಿಗೆ ಬೇಕಾದಾಗ ಮಾಡ್ಕೊಳ್ತಾರೆ. ಇವರೇ ಕಲ್ಸ್ಕೊಟ್ಟಿದ್ದು ಎಲ್ಲ ಕಡೆನೂ. ಕಲ್ಸ್ಕೊಟ್ಟಾಗ ಬೇರೆಯವರು ಮಾಡ್ತಾರೆ. ನಾವು ಇಬ್ರು ರಾಜಕಾರಣದಿರುವಾಗ ಅಕ್ಕನ ಚಾಳಿಯೇ ತಂಗಿಗೆ ಬರುದು ಅಂತ ಹೇಳಿ ಇವರೆಲ್ಲ ನಮಗೆ ಮಾಡಿಕೊಟ್ಟಿದ್ದು. ಅವರಿಗೆ ರೆಕ್ಟಿಫಿಕೇಶನ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. 206 ಅಲ್ಲಿ ಕುಮಾರಸ್ವಾಮಿ ಮತ್ತು ಧರ್ಮಸಿಂಗ್ ಸರ್ಕಾರ ಇದ್ದದನ್ನ ನಮ್ಮ ಸರ್ಕಾರವನ್ನು ಬೀಳಿಸಿ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡಿದ್ದು ಇವರು. ಈಗ ಹೇಳ್ತಾರೆ ನಮ್ಮ ಚಾಲಿ ಅವರಿಗೆ ಬಂದಿದೆ. ನೀವು ಮಾಡಿದ್ರೆ ನಾವು ಮಾಡ್ತೇವೆ ಅಂತ ಹೇಳುದಿಲ್ಲ. 22 ರಾಜ್ಯದ ಬಗ್ಗೆ ಮಾತಾಡ ಹಳತ್ತನ್ನು ಬಿಟ್ಟುಬಿಡಿ. 2004 ಯಾಕೆ ಬಿಡಬೇಕು? ಬೇಡ, ಈಗ ಬನ್ನಿ. ಈಗ ನಮ್ಮಲ್ಲಿ ಸಾರ್ಥನೆ ಇದೆ. ನಮ್ಮಲ್ಲಿ ಒಳ್ಳೆ ಒಬ್ಬ ಪ್ರಧಾನಿ ಇದ್ದಾರೆ. ಈ ದೇಶ ಕಂಡರಿಯದ, ಆಮೇಲೆ ನಾವು ಸಂತೋಷ ಪ್ರಧಾನಮಂತ್ರಿ ಅಭಿವೃದ್ಧಿ ಮಾಡಿ ನಾವು ಅವರನ್ನು ಸಹಕರಿಸ್ತೇವೆ. ಅಭಿವೃದ್ಧಿ ಮಾಡೇ ಮಾಡ್ತಾರೆ. ನೀವು ಬಿಡಿಸೋದು ಬೇರೆ ವಿಷಯ. ನಾವು ಸ್ವಾಗತಿಸ್ತೇವೆ. ಅದು ನಿಮ್ಮ ಧರ್ಮ, ಅದು ನಾನು ಒಪ್ಕೊಳ್ತೀನಿ. 20 ಜನ ಕೋಟಿಗೆ ಅವರು ಪ್ರಧಾನಿ ಆದ್ರೆ ಕೇವಲ BJP ಅವರಿಗೆ ಆಗ್ಲಿಲ್ಲ. ನೋಡಿ, ನಮಗೂ ಪ್ರಧಾನಮಂತ್ರಿಯವರು ನಾವು ಗೌರವಿಸ್ತೇವೆ. ನಾವು ಹೇಳಿದ ಹಾಗೆಲ್ಲ ನೋಡಿ, ಎಲ್ಲೋ ಒಂದು ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿದ್ರೆ ಜನರ ಮನಸ್ಸಿಗೆ ನೋವಾಗಿದೆ. ಅಭಿವೃದ್ಧಿ ಆಗ್ತಾ ಇಲ್ಲ, ಕೋಮು ಸೌಹಾರ್ದ ಎತ್ತದ ಇಲ್ಲಿ ದೇಶದಲ್ಲಿ ನೆಲೆಸುವುದಿಲ್ಲ ಅಂತ ದೃಢ ನಂಬಿಕೆ ಅವರಿಗೆ ಬಂದೆ ಅಂತ ಅದರ ಅರ್ಥ. ಕೋಮು ಸೌಹಾರ್ದಕ್ಕೆ ದಕ್ಷಿಣ ಕನ್ನಡ, ಉಡುಪಿ ಈ ಸರ್ತಿ ಉತ್ತರ ಕೊಟ್ಟಿದೆ. ಅದ್ರ ಬಗ್ಗೆ ಇನ್ಯಾರಾದ್ರೂ ಮಾತಾಡಿದ್ರೆ ಮುಂದಿನ ದಿನದಲ್ಲಿ ಇನ್ನೂ ಕೊಡ್ತಾರೆ. ನಾವು ಕಾರ್ಯಕ್ರಮ ಅಂತಿಮ ಹಂತಕ್ಕೆ ಬರ್ತಿದ್ದೆ. ಇಬ್ರು ಗಣ್ಯರು ಹೇಳಬೇಕು. ಶೇಖರ್ ಪೂಜಾರಿ, ಅಂತಿಮವಾಗಿ ಏನು ಹೇಳ್ತೀರಿ ಜನರಿಗೆ ಕೊನೆಯದಾಗಿ? ಕೇಂದ್ರ ಸರ್ಕಾರ, ಹೌದು, ಕೇಂದ್ರ ಸರ್ಕಾರ. ನಾನು ಹೇಳುವಂಥದ್ದು, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಜನತೆ ಖಂಡಿತವಾಗಿ ಆರಿಸ್ತಾರೆ. ಯಾಕೆಂತ ಕೇಳಿದ್ರೆ BJP ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಎಲ್ಲ ಏನು ವಿವೇಕಾನಂದರು ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ವಚನಭ್ರಷ್ಟ ಆದ ಅಂತಾದರೆ ಅವನು ನೇರವಾಗಿ ತಿರಸ್ಕರಿಸಬೇಕು ಎಂಬುದನ್ನು ಎಲ್ಲ ಈ ದೇಶ ಜನತೆ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಜಯಬೇರಿಗೊಳಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿಯಾಗಿ ಮಾಡಬೇಕು ಎಂಬಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಬಹುಶಃ ನರೇಂದ್ರ ಮೋದಿಯವರ ತಕ್ಕಡೆಯಲ್ಲಿ ಸರಿಸಮಾಗಿ ಕೂರುವಂಥ ವ್ಯಕ್ತಿತ್ವ ಕಾಂಗ್ರೆಸ್ನಲ್ಲೇ ಯಾರಿಗೂ ಇಲ್ಲ, ರಾಹುಲ್ ಗಾಂಧಿ ಬಿಟ್ಟಾಕಿ. ನರೇಂದ್ರ ಮೋದಿಯವರನ್ನ ಅಧಿಕಾರನ ಮೆಚ್ಚಿಕೊಂಡು ಈ ದೇಶದ 125 ಕೋಟಿ ಜನಸಂಖ್ಯೆ ಏನು ಅವರಿಗೆ ಕೊಡಬೇಕು ಈಗಾಗಲೇ ಕೊಟ್ಟಾಗಿದೆ. 22 ರಾಜ್ಯದಲ್ಲಿ ಅವರು ಆಡಳಿತ ಮಾಡ್ತಿದ್ದಾರೆ. ನೆಕ್ಸ್ಟ್ ಅವರು ನಾವು ಎನಿಸಿದಕ್ಕಿಂತಲೂ ಜಾಸ್ತಿ ಸೀಟನ್ನು ಬಂದು ಮುಂದಿನ ದಿನದಲ್ಲಿ ಈ ದೇಶಕ್ಕೆ ಒಳ್ಳೆಯ ಸುಸಂಸ್ಕೃತ ರಾಜಕಾರಣ ಏನಾದ್ರು ಇದೆ, ಸಜ್ಜನ ವ್ಯಕ್ತಿತ್ವದಲ್ಲಿ ನಾವೆಲ್ಲರೂ ಬದುಕಬೇಕು, ನಾವೆಲ್ಲರೂ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅಂತೇಳಿ ನಾವೇನಾರು ಬದುಕಬೇಕಂತ ಹೇಳ್ತೀವಿ. ಸನ್ಮಾನ್ಯ ನರೇಂದ್ರ ಮೋದಿಯನ್ನು ನೀವು ಗೆಲ್ಲಿಸಿ
ಇನ್ನೂ ಜಾಸ್ತಿ ಸೀಟ್ ತಂದು ಈ ದೇಶನ ಉನ್ನತ ಕಡೆ ಕರ್ಕೊಂಡೋಗಿ ಮುಂದಿನ ಪೀಳಿಗೆಗೆ ಇಲ್ಲಿಯ ಭಾರತಾಂಬೆಯ ನಾಡನ್ನು ಬಿಟ್ಟು ಈ ಭಾರತ ಭೂಮಿಯನ್ನು ಆ ಥರ ಬಿಟ್ಟು ಹೋಗಲಿಕ್ಕೆ ನರೇಂದ್ರ ಮೋದಿ ಅವರನ್ನು ನೀವು ಚಾಯ್ಸ್ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆ, ಒಟ್ಟಿನಲ್ಲಿ ಕಾಂಗ್ರೆಸ್ಗೆ ಒಂದಂತೂ ವಿಷಯ ಸ್ಪಷ್ಟವಾಗಿದೆ, ಏಕಾಂಗಿಯಾಗಿ ಬಿಜೆಪಿಯನ್ನು ಎದುರಿಸಲಿಕ್ಕಂತೂ ಸಾಧ್ಯ ಆಗುತ್ತೆ. ಆದ್ದರಿಂದ ಎಲ್ಲ ಪಕ್ಷಗಳನ್ನು ಒಟ್ಟಾಗಿ ಇಡೀ ರಾಷ್ಟ್ರದಲ್ಲಿ ಬಿಜೆಪಿಯೇತರ ಯಾರೆಲ್ಲ ನರೇಂದ್ರ ಮೋದಿಯನ್ನು ವಿರೋಧಿಸ್ತದೆ ಅವರೆಲ್ಲ ಒಟ್ಟು ಮಾಡಿ ಒಂದು ಸುಭದ್ರವಾಗಿರುವಂಥ UPಯನ್ನು ಕಟ್ಟಿ ಹೋರಾಡುವ ಎನ್ನುವಂಥ ಚಿಂತನೆ ಕಾಂಗ್ರೆಸ್ನಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೆ ಮೊನ್ನೆ ಬೆಂಗಳೂರಿನ ಮುಖ್ಯಮಂತ್ರಿಯವರ ಅಧಿಕಾರ ಸ್ವೀಕಾರದ ಸಮಾರಂಭವೇ ಸಾಕ್ಷಿ. ಎಲ್ಲ ರಾಜ್ಯದ ಬೇರೆ ಬೇರೆ ಅಂದರೆ ಯಾರೆಲ್ಲ ಬಿಜೆಪಿಯೇತರ ಸರ್ಕಾರ ಇದೆಯಾ ಅವರೆಲ್ಲ ಒಟ್ಟಾಗಿದ್ದರು. ಸೊ ನೋಡಬೇಕು ಮುಂದಿನ ಒಂದು ವರ್ಷದಲ್ಲಿ ಬಿಜೆಪಿಯನ್ನು ಎದುರಿಸಲಿಕ್ಕೆ ಎಷ್ಟು ಪಕ್ಷಗಳು ಒಟ್ಟಾಗುತ್ತೆ, ಅದರ ಮೇಲೆ ಮತ ಬ್ಯಾಂಕ್ಗಳ ಅಥವಾ ಮತ ಪೋಲ್ ಆಗೋದ್ರ ಮೇಲೆ ಅದು ಡಿವೈಡ್ ಆಗ್ಬೋದು. ಪರ್ಸೆಂಟೇಜು ಟಫ್ ಇದೆ. ಆದರೆ ಅದೇ ರೀತಿಯಲ್ಲಿ ಮೋದಿಯವರ ವರ್ಚಸ್ಸು ಅವರನ್ನು ಮುಂದಿನ ಬಾರಿ ಮತ್ತೊಮ್ಮೆ ಅಧಿಕಾರಕ್ಕೆ ತರಬಹುದು. ಆ ಪ್ರಶ್ನೆ ಕೊನೆಯ ದಿನಗಳಲ್ಲಿ ಅಥವಾ ಕೊನೆಯ ಹಂತದಲ್ಲಿ ನಿರ್ಧಾರ ಆದರೂ ಆಗ್ಬೋದು. NDA 2 ಬರುತ್ತಾ ಅಥವಾ UPA 3 ಬರುತ್ತಾ ಅಂತೇಳಿ ನಾವೆಲ್ಲ ಬರುವ 10 ತಿಂಗಳಲ್ಲಿ ಚರ್ಚೆ ಮಾಡ್ತಾನೆ ಇರ್ತೇವೆ ಅಂತ ಹೇಳ್ತಾ, ಕರೆ ಮಾಡಿರುವಂಥ ಎಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಗಳ ಅವಧಿಯಲ್ಲಿ ತಮ್ಮ ಅಭಿಪ್ರಾಯ ನಮ್ಮನ್ನು ಹಂಚಿಕೊಂಡಿರುವಂಥ ಗುರುಚಂದ್ರ ಹೆಗಡೆ ಕಾಗೇರಿ ಅವರಿಗೆ, ಹಾಗೆ ಅದೇ ರೀತಿಯಲ್ಲಿ ಡಾಕ್ಟರ್ ಶೇಖರ್ ಪೂಜಾರಿ ನಮ್ಮ ಟಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಜನಧ್ವನಿ. ಸೋಮವಾರ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ, ಶುಭ ವಾರಾಂತ್ಯ.